ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ ವೀಕ್ಷಕರೇ, ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ವಿಶೇಷ ಮಾತುಕತೆ ರೈತರ ಹೋರಾಟ ಮಣಿಯುತ್ತ ಸರ್ಕಾರ ಅಂತ. ಈಗಾಗಲೇ ದೇಶವ್ಯಾಪಿಯಾಗಿ ರೈತರು ಮಾಡಿದಂಥ ಹೋರಾಟ, ಪ್ರತಿಭಟನೆ ಎಲ್ಲವನ್ನು ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ಈ ಸಂದರ್ಭದಲ್ಲಿ ಏನು ರೈತರ ಪರವಾಗಿ ಅಥವಾ ರೈತರ ಈ ಒಂದು ಹೋರಾಟಕ್ಕೆ ದೇಶವ್ಯಾಪಿಯಾಗಿ ಎಲ್ಲ ವರ್ಗದ ಜನ ಸಮುದಾಯದವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, BJPಯನ್ನು ಹೊರತುಪಡಿಸಿ. ಆದರೂ ಕೂಡ BJPಯ ಏನು ಅವರ ರೈತ ಮೋರ್ಚಾ ಇದೆ, ಅವರು ಬೆಂಬಲ ಕೊಟ್ಟಿದ್ದಾರೆ. ಬಟ್ ಬಹಿರಂಗವಾಗಿ ಅವರು ಕೂಡ ಈ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಬಟ್ ನಾವು ರೈತರ ಹೋರಾಟದ ಬಗ್ಗೆ ನಿರಂತರವಾಗಿ ಮಾತನಾಡುವುದು ಕೂಡ ನಮ್ಮ ಕರ್ತವ್ಯ ಅಂತ ನಂಬಿದ್ದೇವೆ. ಸೊ ಇವತ್ತು ನಮ್ಮ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಹಿರಿಯ ಗಣ್ಯರಿದ್ದಾರೆ. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಅದೇ ರೀತಿ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ ಅವರು ಏನು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಶಾಖೆಯ ಅಧ್ಯಕ್ಷರು. ಜೊತೆಗೆ MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು, ಆಮೇಲೆ ಶೈಕ್ಷಣಿಕ ಒಂದು ಕಾಲೇಜನ್ನು ಕೂಡ ನಡೆಸ್ತಾ ಇರೋರು, ಮತ್ತು ಒಟ್ಟು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಜನಪರ ಕಾಳಜಿಯ ಹೋರಾಟಗಳು ನಡೆದ ಸಂದರ್ಭದಲ್ಲಿ ಆ ಒಂದು ಹೋರಾಟದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರುವವರು. ಸೊ ಓಸ್ವಾಲ್ಡ್ ಪ್ರಕಾಶ್ ಅವರು, ಪ್ರೇಮನಾಥ್ ಶೆಟ್ಟಿ ಅವರು ರೈತರ ಪ್ರತಿನಿಧಿಯಾಗಿ ಇವತ್ತು ಮಾತಾಡ್ತಾರೆ. ಜೊತೆಗೆ MG ಹೆಗ್ಡೆ ಅವರು ರೈತರ ಹೋರಾಟದ ಬಗ್ಗೆ ಕಾಳಜಿ, ಜೊತೆಗೆ ನಾಗರಿಕ ಸಮಾಜದ ಪ್ರತಿನಿಧಿಯಾಗಿ ಅವರು ಇವತ್ತು ಈ ಒಂದು ಹೋರಾಟವನ್ನು ವಿಶ್ಲೇಷಣೆ ಮಾಡಲಿಕ್ಕಿದ್ದಾರೆ. ವೀಕ್ಷಕರೇ, ಈಗಾಗಲೇ ನೀವು ನೋಡಿರ್ತೀರಿ, ನಿನ್ನೆಯ ಭಾರತ್ ಬಂದ್ ಮತ್ತು ನಿನ್ನೆಯ ರೈತರ ಮತ್ತು ಕೇಂದ್ರ ಸರ್ಕಾರದ ಮಾತುಕತೆ. ಈ ಒಂದು ಮಾತುಕತೆ ನಿನ್ನೆ ಅಪೂರ್ಣವಾಗಿತ್ತು, ಅಂದರೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಕೇಂದ್ರ ಸರ್ಕಾರ ಒಂದಷ್ಟು ಡ್ರಾಫ್ಟ್ಗಳನ್ನು ತಂದು ರೈತ ಸಂಘದ ಅಥವಾ ರೈತರ ಪ್ರತಿನಿಧಿಗಳ ಮುಂದೆ ಇಟ್ಟಿತ್ತು. ನಾವು ಈ ರೀತಿಯಾಗಿ ನಿಮ್ಮ ಮನವಿಯನ್ನು ಆಲಿಸ್ತಾ ಇದ್ದೇವೆ ಮತ್ತು ನಾವು ಈ ರೀತಿಯ ಕೆಲವು ಬದಲಾವಣೆಗಳನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ. ಆದರೆ ಸಾರಾಸಾಗಾಟವಾಗಿ ಈ ಒಂದು ಅಭಿಪ್ರಾಯವನ್ನು ಅಥವಾ ಕೇಂದ್ರ ಸರ್ಕಾರ ಮಂಡಿಸಿದಂಥ ಅಭಿಪ್ರಾಯವನ್ನು ರೈತ ಸಂಘಟನೆಗಳು ಅಥವಾ ಈ ಒಂದು ಹೋರಾಟವನ್ನು ಸಂಘಟನೆ ಮಾಡ್ತಾ ಇರುವಂಥ ದೇಶದ ಸುಮಾರು 30ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ನಾಳೆಯಿಂದ ಹೋರಾಟ ಇನ್ನಷ್ಟು ತೀವ್ರ ಆಗ್ತದೆ. ದಿಲ್ಲಿಗೆ ಬರುವಂಥ ಎಲ್ಲ ರಸ್ತೆಗಳನ್ನು ನಾವು ಬ್ಲಾಕ್ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ರೈತರ ಪ್ರತಿನಿಧಿಗಳು, ನಾಗರಿಕ ಸಮಾಜದ ಪ್ರತಿನಿಧಿಗಳ ಜೊತೆಗೆ ಈ ವಿಚಾರವನ್ನು ಮತ್ತೆ ಮಾತನಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ವಿಚಾರವನ್ನು ನಾವು ಅದು ದಿಲ್ಲಿಯಲ್ಲಿ ನಡೀತಾ ಉಂಟು, ಅದೊಂದು ದಿಲ್ಲಿಯ ಘಟನೆ, ಅಥವಾ ಅದು ಕೇಂದ್ರ ಸರ್ಕಾರ ಮತ್ತು ದಿಲ್ಲಿಯಲ್ಲಿ ಪ್ರತಿಭಟನೆಗೆ ನೆರೆದವರ ಅಥವಾ ಪ್ರತಿಭಟನೆಯ ಮುಂಚೂಣಿಯಲ್ಲಿರುವ ನಾಯಕರುಗಳ ಸಂಘಟನೆಗಳ ಮಾತ್ರ ವಿಚಾರ ಅಂತ ತಿಳ್ಕೊಳ್ಳುವಂತಿಲ್ಲ. ಅದು ಈ ದೇಶದ ಪ್ರತಿಯೊಬ್ಬರ ನಾಗರಿಕರ, ಈ ದೇಶದ ಪ್ರತಿಯೊಬ್ಬ ರೈತನ ಪ್ರಶ್ನೆ ಕೂಡ ಹೌದು. ಓಸ್ವಾಲ್ಡ್ ಅವರೇ, ಈಗಾಗಲೇ ನಿನ್ನೆ ನೀವು ಕರ್ನಾಟಕದಲ್ಲಿ ನಿಮ್ಮ ಸಂಘಟನೆಗಳು ಅಥವಾ ಪ್ರಾಂತ ರೈತ ಸಂಘ ಅಥವಾ ಬೇರೆ ಬೇರೆ ಕಾರ್ಮಿಕ ದಲಿತ ಸಂಘಟನೆಗಳೆಲ್ಲ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ನೀವು ಭಾಗವಹಿಸಿದ್ದೀರಿ. ನಿನ್ನೆಯ ಹೋರಾಟದ ಸಂದರ್ಭದಲ್ಲಿ ಜನ ನಿಮಗೆ ತೋರಿದಂಥ ಒಂದು ನೈತಿಕ ಬೆಂಬಲ ಯಾವ ರೀತಿ ಇತ್ತು? ಖಂಡಿತವಾಗಿ ನಿನ್ನೆ ನೋಡಿ, ಕೊಚ್ಚಿನಿಂದ ಮುಂಬೈ ಕೊಚ್ಚಿನ ಹೈವೇ ಅನ್ನು ನಂತರದಲ್ಲಿ ನಾವು ಬ್ಲಾಕ್ ಮಾಡಿದ್ದೇವೆ. ಹೌದು, ಒಂದು 20 ನಿಮಿಷ ಬ್ಲಾಕ್ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಿನ್ನೆ ಒಂದು 400 ಜನ ನಮ್ಮ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು, ರೈತರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಕಾರ್ಮಿಕ ಸಂಘಟನೆಯವರಾಗಿರ್ಬೋದು, ದಲಿತ ಸಂಘಟನೆಯವರಾಗಿರ್ಬೋದು, ಎಲ್ಲ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನಿಮ್ಮ ಜೊತೆ ಎಲ್ಲ ಹೋರಾಟಕ್ಕೆ ನಾವು ಇದ್ದೇವೆ ಅನ್ನುವಂಥ ಒಂದು ಭರವಸೆ ಮಾತುಗಳನ್ನು ಕೂಡ ನಿನ್ನೆ ನಮ್ಮ ಹತ್ರ ಅವರು ಆಡಿದ್ದಾರೆ. ನಾವು ಕೂಡ ಈಗ ರಾಜ್ಯದಲ್ಲಿ ಅದೇ ರೀತಿ ರಾಜ್ಯ ಮುಖಂಡರು ಹಾಗೂ ರಾಷ್ಟ್ರ ಮುಖಂಡರು, ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಯ ಮುಖಂಡರುಗಳು ಇವತ್ತಿನ ಮಾತುಕತೆ ಇದೆ, ಒಂದು ವೇಳೆ ಮಾತುಕತೆ ಬಿದ್ದೋದ್ರೆ ಮುಂದೆ ಏನು ಅಂತ ಈಗ ತಾನೇ ಸಾಯಂಕಾಲ ಎಲ್ಲ ಕಡೆ ಮೀಟಿಂಗ್ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ನಮಗೆ ಮೆಸೇಜ್ ಬರ್ಬೋದು. ಖಂಡಿತವಾಗಿ ಈ ಹೋರಾಟ, ಈ 3 ಕಾಯ್ದೆ ಹಿಂಪಡೆಯುವ ತನಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ಹೋರಾಟವನ್ನು, ಈ ಚಳವಳಿಯನ್ನು ಈ ಜಿಲ್ಲೆಯಲ್ಲಿ ಇನ್ನಷ್ಟು ಬಲಪಡಿಸ್ತೇವೆ, ಇನ್ನಷ್ಟು ಉಗ್ರ ರೂಪಕ್ಕೆ ಈ ಚಳವಳಿಯನ್ನು ತರ್ತೇವೆ
ಅಂತ ಒಂದು ಭರವಸೆಯನ್ನು ಕೂಡ ನಿನ್ನೆ ಸಭೆಯಲ್ಲಿ ನಾವು ಹೇಳಿದ್ವಿ. ಎಸ್ 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 ಇದು ಪ್ರೇಮನಾಥ್ ಶೆಟ್ರೆ, ಇದು ನೀವು ನಿನ್ನೆಯ ಒಂದು ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ, ರೈತರು ಅಥವಾ ರೈತರ ಬಗ್ಗೆ ಕಾಳಜಿ ಇರುವಂಥ ನಾಗರಿಕರು ತೋರಿದಂಥ ಒಂದು ಪ್ರತಿಕ್ರಿಯೆ ಬಗ್ಗೆ ಏನು ಹೇಳ್ತೀರಿ? ಭಾರತೀಯ ಇತಿಹಾಸದಲ್ಲಿ ಚುನಾವಣಾ ಪ್ರತಿನಿಧಿತ ಸರ್ಕಾರದ ಇತಿಹಾಸದಲ್ಲಿ ಈ ರೀತಿಯ ಜನವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ ಕಾಯ್ದೆಗಳನ್ನು ಈ ರೀತಿ ಮೊಂಡುತನದಿಂದ ಇಷ್ಟು ದಿನ ಇವರು ತಲ್ತಾರೆ ಅಂದರೆ ಇವರಿಗೆ ಸ್ವಲ್ಪ ಆದರೂ ಒಂದು ಮಾನವೀಯತೆ ಬೇಕು. ಅಂತೂ ದಿಲ್ಲಿಯಲ್ಲಿ ನಮ್ಮ ಹೋರಾಟಗಾರರು ಇವತ್ತು 13ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಹೋರಾಟವನ್ನು. ಆ ರೈತರನ್ನು ನಡೆಸಿಕೊಂಡ ರೀತಿ ನೋಡಿದರೆ ನಮಗೆ ತುಂಬ ನೋವಾಗ್ತಾ ಇದೆ. ಮಾನವೀಯತೆ ಇಲ್ಲದ ಸರ್ಕಾರ ಇದು, ತಾಯಿ ಹೃದಯ ಇರುವ ಸರ್ಕಾರ ಅಲ್ಲ ಇದು. ನಿಜವಾಗಿಯೂ ತಾಯಿ ಹೃದಯ ಇರುವ ಸರ್ಕಾರ ಇದ್ದರೆ ರೈತರನ್ನು ಈ ರೀತಿ ಹಿಂಸಿಸಬಾರ್ದಿತ್ತು ಡೆಲ್ಲಿಯಲ್ಲಿ. ಅದರ ಬಗ್ಗೆ ನಮಗೆ ತುಂಬ ವಿಷಾದ ಆಗಿದೆ. ಹಾಗೆ ಅವರಿಗೆ ಬೆಂಬಲವಾಗಿ ನಾವು ನೆನ್ನೆ ಏನು ಮಂಗಳೂರಲ್ಲಿ ರಸ್ತೆ ತಡೆ ಮಾಡಿದ್ವಿ, ನಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಅದರ ಜೊತೆಗೆ ಅನೇಕ ರಾಜಕೀಯ ಪಕ್ಷಗಳು ನಾವು ಅವ್ರನ್ನ ಕರೆದಿಲ್ಲ ಅಂದರೂ ಅವ್ರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ನಾವು ನಮ್ಮ ಐಕ್ಯ ಹೋರಾಟ ಸಮಿತಿ ಏನು ಇಲ್ಲಿ ರಚಿಸಿಕೊಂಡಿದ್ವಿ ಜಿಲ್ಲೆಯಲ್ಲಿ, ಆ ಸಂಘಟನೆ ಮೂಲಕ ನಾವು ರಸ್ತೆಗೆ ಕರೆ ಕೊಟ್ಟಿದ್ವಿ. ಅದ್ರ ಮಾಧ್ಯಮ ಪ್ರಕಟಣೆಯಲ್ಲೂ ತಿಳಿಸಿದ್ದೀವಿ. ನಾವು ರಾಜಕೀಯ ರಹಿತವಾಗಿ ಮಾಡ್ತೀವಿ, ನಮಗೆ ರಾಜಕೀಯ ಲೇಪ ಯಾರೂ ಹಚ್ಚುವ ಅವಶ್ಯಕತೆ ಇಲ್ಲ. ನಾವು ಕಡಾಖಂಡಿತವಾಗಿ ಮಾತಾಡಿದ್ವಿ. ಆಮೇಲೆ ನೈತಿಕವಾಗಿ ಬೆಂಬಲ ಕೊಡೋರನ್ನು ನಾವು ಯಾರು ನಿರಾಕರಿಸುವಂತಿಲ್ಲ. ಅದರಿಂದಾಗಿ ಅಭೂತಪೂರ್ವವಾಗಿ ನೆನ್ನೆ ಪ್ರತಿಭಟನೆ ಮಂಗಳೂರಲ್ಲಿ ನಡೆದಿದೆ, ಯಶಸ್ಸು ಕಂಡಿದ್ದೀವಿ. ಆಮೇಲೆ ಈ ಕಾಯ್ದೆಗಳು ಇವತ್ತೇನೋ ಮಾಡಿಫಿಕೇಶನ್ ಮಾಡೋಕ್ಕೆ ಹೊರಟಿದೆ ಸರ್ಕಾರ, ಇದು ನಮಗೆ ತೃಪ್ತಿ ತಂದಿಲ್ಲ. ನಾವು ಇನ್ನಷ್ಟು ನಾಳೆಯಿಂದ ಹೋರಾಟವನ್ನು ತೀವ್ರಗೊಳಿಸುವಂಥ ಅನಿವಾರ್ಯತೆ ಇದೆ. ಎಸ್ ಎಸ್ ಇದು ಎಂ ಜಿ ಹೆಗ್ಡೆ ಅವರೇ, ನಾಗರಿಕ ಸಮಾಜ ಒಟ್ಟು ಈ ಒಂದು ರೈತರ ಹೋರಾಟವನ್ನು ಯಾವ ರೀತಿ ನೋಡ್ತಾ ಉಂಟು? ಈಗ ಇದರಲ್ಲಿ ಎರಡು ನಾಗರಿಕ ಸಮಾಜ ಈಗ ಹೇಳಬೇಕಾಗ್ತದೆ. ಒಂದು ಪರ ಮತ್ತು ಒಂದು ವಿರೋಧ. ಈ ಪರ ಹೇಳುವಂಥವರು ರೈತರ ಪರವಾಗಿ ಅವರ ಅಹವಾಲು ಸರಿ ಇದೆ ಹೇಳುವಂಥ ಒಂದು ವರ್ಗ, ಇನ್ನೊಂದು ಆಡಳಿತ ಪರ ಇರುವಂಥ ಒಂದು ವರ್ಗ. ಇವತ್ತು ರೈತರ ಪರವಾಗಿರುವಂಥದ್ದು, ಈಗ ಒಂದು ಸರ್ಕಾರ ಕಾನೂನು ತರುವ ಮೊದಲೇ ಅದನ್ನು ಸಾರ್ವಜನಿಕ ಚರ್ಚೆಗೆ ಬಿಡಬೇಕಿತ್ತು, ಅದು ಮಾಡಲೇ ಇಲ್ಲ. ಆ ಬಿಟ್ಟಿದ್ರೆ ಬಹುಶಃ ಇಷ್ಟೆಲ್ಲ ಗೊಂದಲಗಳಾಗ್ತದೆ. ಸುಗ್ರೀವಾಜ್ಞೆ ಮೂಲಕ ನಡೀತದೆ. ಕೋವಿಡ್ ಅಂತ ಒಂದು ನೆಪ ಕೋವಿಡ್ ಟೈಮಲ್ಲಿ ಮಾಡಬಾರ್ದಿತ್ತು, ಮಾಡಿದರು. ಈಗಲಾದರೂ ಚರ್ಚೆ ಮಾಡಿ ಬರ್ಬೋದು. ಇನ್ನೊಂದು ವರ್ಗ ಅದು ಸುಳ್ಳು, ರೈತರೇ ಅಲ್ಲ, ಅವರು ನಕಲಿ, ಆ ವಿಚಾರಕ್ಕೆ ಬರುವ ಆಯ್ತಾ. ಇನ್ನೊಂದು ವರ್ಗ ಅಂದ್ರೆ ಅಲ್ಲ, ನೀವು ಯಾವ ವರ್ಗ ಹೇಗೆ ನೋಡ್ತಾ ಉಂಟು ಹೇಳುವಾಗ ಈ ವರ್ಗಗಳು ಎರಡು ರೀತಿ ನೋಡ್ತಾ ಉಂಟು. ಆದರೆ ಬಹುತೇಕ ಭಾರತೀಯರು ಬಹುಶಃ ಇತ್ತೀಚಿನ, ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೆ, ಅನೇಕ ವರ್ಷಗಳಿಂದ ಯುವ ಚಳುವಳಿ, ಮಹಿಳಾ ಚಳುವಳಿ, ವಿದ್ಯಾರ್ಥಿ ಚಳುವಳಿ, ರೈತ ಚಳುವಳಿಗಳೆಲ್ಲ ಸತ್ತೋಗ್ತಾ ಇದೆ ಅಂತ ಬಹುಶಃ ನಿಮ್ಮ ಚಾನಲ್ ಅಲ್ಲಿ ಒಮ್ಮೆ ಹೇಳಿದ್ದೆ. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗಿನ ಚಳುವಳಿಗಳೇ ಬೇರೆ, ಈಗ ಅದಿಲ್ಲ. ಇಲ್ಲ, ಅದು ಈಗ ನನಗೆ ಅನಿಸ್ತಾ ಉಂಟು, ಸುಮಾರು 2 ಅಥವಾ 3 ದಶಕಗಳ ನಂತರ ಒಂದು ರೈತ ಚಳುವಳಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಸಾರ್ವಜನಿಕರು ಸಹಕಾರ ಮಾನಸಿಕವಾಗಿ ಖಂಡಿತವಾಗಿಯೂ 90% ಅದರ್ ದೆನ್ ಅಫ್ಕೋರ್ಸ್ BJP ಅವ್ರನ್ನ ಬಿಟ್ಟರೆ ಉಳಿದವರು ಸಹಜವಾಗಿ ರೈತರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಳದೆ ಹೋದರೆ ಮುಂದೆ ಸಮಸ್ಯೆ ಆಗ್ತದೆ ಅವರಿಗೆ. ಎಸ್ 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 ನಾನು ನಿಮ್ಮ 3 ಮಂದಿಗೂ ಕೂಡ, ಯಾಕಂದರೆ ಇನ್ನು ಮುಂದಕ್ಕೆ ಏನು ಅನ್ನೋದಕ್ಕಿಂತ ಕೂಡ ಬಹುಮುಖ್ಯವಾಗಿ ಇವತ್ತು ಮೊನ್ನೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಒಂದು ತೀರಾ ಕೆಳಮಟ್ಟದ ಭಾಷೆಯಲ್ಲಿ ಅಥವಾ ತೀರಾ ಅಶ್ಲೀಲ ಸ್ವರೂಪದಲ್ಲಿ ರೈತರನ್ನು, ರೈತ ಸಂಘಟಕರನ್ನು, ಆಮೇಲೆ ರೈತ ಮುಖಂಡರನ್ನು ಮತ್ತು ಒಟ್ಟು ಈ ರೈತ ಚಳವಳಿಯನ್ನು ಟೀಕೆ ಮಾಡುವಂಥ, ನಿಂದನೆ ಮಾಡುವಂಥ ಒಂದು ಘಟನಾವಳಿಗಳು ನಡೀತಾ ಉಂಟು. ಬಹುಶಃ ಯಾವತ್ತೂ ಕೂಡ ಈ ದೇಶದಲ್ಲಿ ಇದು ಪ್ರೇಮನಾಥ್ ಶೆಟ್ಟಿ ಹೇಳಿದ್ರು ಇದೊಂದು ಚಾರಿತ್ರಿಕ ಹೋರಾಟ ಅಂತ. ಸರಿ, ಯಾವತ್ತೂ ಕೂಡ ಈ ದೇಶದಲ್ಲಿ ಯಾವ ಹೋರಾಟವನ್ನು ಕೂಡ ಈ ರೀತಿ ನಿಂದನೆ ಮಾಡಿದವರು ಯಾರೂ ಇಲ್ಲ, ಪಕ್ಷ ಯಾವುದೇ ಆದರೂ ಕೂಡ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷ, ನೀವು ಹೇಳಿದಾಗೆ ಎಂ ಜಿ ಹೆಗ್ಡೆ ಅವರು ಹೇಳಿದಾಗೆ, ಆಡಳಿತ ಪಕ್ಷ ಒಂಥರ ಯಾವುದೇ ಒಂದು ಕಾನೂನು ಕಾಯ್ದೆ ಎಂದು ವಿಚಾರ ಅಥವಾ ಯಾವುದೇ ಮಂಡನೆ ಮಾಡಿದಾಗ ಸ್ವಾಭಾವಿಕವಾಗಿ ಪ್ರತಿಪಕ್ಷ ಒಂದು ಟೀಕೆ ಮಾಡುವಂಥದ್ದು ಇದೆ. ಆದರೆ ಟೀಕೆ ಮಾಡೋದಕ್ಕೊಂದು ಭಾಷೆ ಇದೆ ಅಲ್ವಾ? ನಮ್ಮ ಹತ್ರ ನಾವು ಸುಸಂಸ್ಕೃತರು, ನಮಗೊಂದು ಸಂಸ್ಕೃತಿ ಅಂತೆಲ್ಲ ಹೇಳಿಕೊಳ್ತೇವೆ. ಆದರೆ ಇಡೀ ಹೋರಾಟವನ್ನು ಅತ್ಯಂತ ಕೇವಲವಾದ ಭಾಷೆಯಲ್ಲಿ ಮಾತನಾಡುವಂಥದ್ದು, ಅದಕ್ಕೆ ಆ ರೀತಿ ತೀರಾ ಇಡೀ ಹೋರಾಟಗಾರರ ನೈತಿಕತೆಯನ್ನೇ ಕುಸಿಯುವ ಸ್ವರೂಪದಲ್ಲಿ
ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಳ್ಳುವಂಥದ್ದು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು ಮತ್ತು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಬೇಕಾಗಿದೆ. ನಾನು ಅಭಿಪ್ರಾಯಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾವು ಈ ವಿಚಾರವನ್ನು ಮಾತಾಡೋಣ. ಆ ನಂತರ ನಾವು ರೈತರ ಹೋರಾಟದ ಮುಂದಿನ ಗತಿ ಸ್ಥಿತಿ ಬಗ್ಗೆ ಮಾತಾಡುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತ ಹೋರಾಟ ಮಣಿಯುತ್ತ ಸರ್ಕಾರ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಜಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿದ್ದಾರೆ ಮತ್ತು ಸಾಮಾಜಿಕ ಕಾರ್ಯಕರ್ತರು, ಶೈಕ್ಷಣಿಕ ಮುಖಂಡರು ಆಗಿರುವಂಥ MG ಹೆಗಡೆ ಅವರಿದ್ದಾರೆ. ನಾವು ಈ ಬ್ರೇಕ್ಗಿಂತ ಮೊದಲು ನಾನು ಪ್ರಸ್ತಾಪ ಮಾಡಿದೆ, ಇಡೀ ರೈತ ಹೋರಾಟವನ್ನು ಅತ್ಯಂತ ಕೇವಲವಾಗಿ ಬಿಂಬಿಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ನಡೀತಾ ಉಂಟು. ಯಾರು ಇದನ್ನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಓಸ್ವಾಲ್ಡ್ ಅವರೇ ಏನು ಹೇಳ್ತೀರಿ? ಈಗ ನೋಡಿ, ನಾವು ಹೋರಾಟ ಮಾಡಬೇಕಾದ್ರೆ ತಮ್ಗೆ ಗೊತ್ತಿದೆ, ಕಳೆದ ಇವತ್ತು ನಿನ್ನೆ ಹೋರಾಟ ಅಲ್ಲ, ಕಳೆದ 3 ತಿಂಗಳಿಂದ ನಾವು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು. ಇವತ್ತು ಇತಿಹಾಸದಲ್ಲೇ ಒಂದು ದೊಡ್ಡವಾದ ಹೋರಾಟವನ್ನು ಇವತ್ತು ಪಂಜಾಬ್ ಮತ್ತು ಹರಿಯಾಣ ಏನು 2 ರಾಜ್ಯದ ರೈತರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಇದೆ. ಕೆಲವರು ಮೋದಿ ಭಕ್ತರು ಪ್ರಶ್ನೆ ಕೇಳ್ತಾರೆ ನಮಗೆ, ಬರೇ 2 ರಾಜ್ಯದ ರೈತರು ಯಾಕೆ ಹೋಗಿದ್ರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಈಗ ಟ್ರೈನ್ ಇಲ್ಲ ಹೋಗ್ಲಿಕ್ಕೆ. ಒಂದು ವೇಳೆ ಟ್ರೈನ್ ಇದ್ದರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ, ನಾವು ಅಲ್ಲಿ ಹೋರಾಟಕ್ಕೆ ಹೋಗ್ಬೇಕಿತ್ತು ನಮಗೆ. ಆದ್ರೆ ನಮ್ಗೆ ಇವತ್ತು ಒಂದು ವೆಹಿಕಲ್ ಇಟ್ಕೊಂಡು ಹೋಗ್ಬೇಕಾದ್ರೆ 5,500 6,000 ಕಿಲೋಮೀಟರ್ ಆಗುತ್ತೆ ಡೆಲ್ಲಿಗೆ. 3 ದಿವಸ ಟ್ರಾವೆಲಿಂಗ್ ಮಾಡ್ಬೇಕು. ಮತ್ತೆ ರೈತ ಚಳವಳಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅರ್ಧದಲ್ಲಿ ಏನಾದ್ರು ಅಂದ್ರೆ UP ಯಲ್ಲಿ ಅವ್ರ ಸರ್ಕಾರ ಇದೆ, ನಿಮ್ಗೆ ಗೊತ್ತಿದೆ, ಮಧ್ಯಪ್ರದೇಶದಲ್ಲಿ ಅವ್ರ ಸರ್ಕಾರ ಇದೆ. ಇವತ್ತು ಏನೆಲ್ಲ ಹೇಳ್ತಾರೆ ಅಂತಂದ್ರೆ, ಮೊನ್ನೆ ಭಾರತ್ ಬಂದ್ಗೆ ಕೆಲವು ಮೋದಿ ಭಕ್ತರು ನಮ್ಗೆ ಪ್ರಶ್ನೆ ಮಾಡ್ತಾರೆ, ನೀವು ಭಾರತ್ ಬಂದ್ ಮಾಡಿದ್ರೆ ನಮ್ಮ ದೇಶದ ಖಜಾನೆಗೆ ನಷ್ಟ ಆಗ್ತದೆ ಅಂತ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಶಾಸಕರನ್ನು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ವಿಫಲರಾದ್ರು ಮಾಡ್ಲಿಕ್ಕೆ. ಇನ್ನು ಎಷ್ಟೋ ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಏನು ಇದು ಪ್ರಜಾಪ್ರಭುತ್ವದ ಇಲ್ಲಿ ನಿಜವಾಗ್ಲೂ ಇದು ಏನು ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ, ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಹಿಂದೆ ಎಷ್ಟೋ ಸರ್ಕಾರಗಳು ಇರುವ ಕೂಡ ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ಹೋರಾಟಕ್ಕೆ ಏನು 2012ರಲ್ಲಿ ಒಂದು ಕಾಯ್ದೆ ಬಗ್ಗೆ ಹೋರಾಟಕ್ಕೆ ಡೆಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ಮಾಡಬೇಕಿದ್ರೆ ಇದೇ ರಾಜನಾಥ್ ಸಿಂಗ್ ಅವರು ನಮ್ಮ ಹತ್ರ ಬಂದು ಮಾತಾಡಿದ್ದಾರೆ, ನಮ್ಮ ಹೋರಾಟವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದಲ್ಲಿದ್ದರು. ಅವರು ಆ ಸಂದರ್ಭದಲ್ಲಿ ಕೂಡ ಈ ಥರ ಏನು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಏನು ಈ ಥರ ನಮ್ಮ ಮನಸ್ಸು ನೋಯಿಸುವಂಥ ಇದು ಏನು ಪ್ರತಿಕ್ರಿಯೆ ಆಗಿರಲಿಲ್ಲ. ಆದರೆ ಇವತ್ತು ಏನು ಇವರು ಬರೇ ಒಬ್ಬ ವ್ಯಕ್ತಿ ಇವತ್ತು ದೇಶವನ್ನು ಕಾಪಾಡ್ತಾನೆ. ಏನು ಅವರು ಕೂಡ ಅದನ್ನು ಹೇಳ್ತಾರೆ, ಈ ದೇಶದ ಏನು ಚೌಕಿದಾರರು ಹೇಳ್ತಾರೆ, ಈ ಕಾನೂನು ಗಂಗಾ ಜಲ್ ಕಿ ಥರ ಸಾಪೆ ಅಂತ ಹೇಳ್ತಾರೆ ಈ ಕಾಯ್ದೆಗಳು. ನಮ್ಗೆ ಗೊತ್ತಿದೆ, ಇವತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಂತ ಗೋಪಾಲ್ ಗೌಡ್ರು ಇರ್ಬೋದು, ಕರ್ನಾಟಕ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಇರ್ಬೋದು. ಇವತ್ತು ನೋಡಿ, ನಿನ್ನೆ 128 ಜನ ಸೇನಾಧಿಕಾರಿಗಳು, ಮಾಜಿ ನಿವೃತ್ತ ಸೇನಾಧಿಕಾರಿಗಳು ನಮ್ಮ ಪರವಾಗಿ ನಿಂತಿದ್ದಾರೆ. ಇವತ್ತು ಈ ದೇಶದ 80% ಸೈನಿಕರು ರೈತ ಕುಟುಂಬದಿಂದ ಬಂದವರು. ಅವರು ಕೂಡ ಈಗ ಬೆಂಬಲ ಸೂಚಿಸಲಿಕ್ಕೆ ಶುರು ಮಾಡಿದ್ದಾರೆ. ಸಾಮಾಜಿಕ ಚಿಂತಕರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಇವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ, ನಾನೊಂದು ಮಾತು ಹೇಳ್ತೇನೆ, ಇದ್ರ ಕಾಯ್ದೆ ಸರಿಯಾಗಿದೆ, ಈ ಕಾಯ್ದೆಯಲ್ಲಿ ಏನು ಸಮಸ್ಯೆ. ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷರೇ ಹೇಳ್ತಾರೆ, ರೈತರ ಹೋರಾಟ ಈಗ ಅವ್ರದ್ದು ಪ್ರೇಮನಾಥ್ ಶೆಟ್ರೆ, ಅದೇ ರೈತರ ಹೋರಾಟವನ್ನು ಈ ರೀತಿ ನಿಂದಿಸುವಂಥದ್ದು ಬಹುಮುಖ್ಯವಾಗಿ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಏನು ಹೇಳ್ತೀರಿ? ಯಾರು ಮಾಡ್ತಾ ಇದ್ದಾರೆ ಇದನ್ನು? ಯಾರು ಮಾಡ್ತಾ ಇದ್ದಾರೆ? ಈ ದೇಶದ 135 ಕೋಟಿ ಜನರ ಆಹಾರ ಸಾರ್ವಭೌಮತೆಯನ್ನು ಕಾಪಾಡಿದಂಥ ಈ ರೈತ ಕುಲಕ್ಕೆ ಅವರು ಅವಮಾನ ಮಾಡ್ತಾರೆ, ಟೀಕಿಸ್ತಾರೆ ಅಂದರೆ ಅವರು ಹೊಟ್ಟೆಗೆ ಅನ್ನ ತಿನ್ನುವರಲ್ಲ ಅಂತ ನಾನು ಭಾವಿಸಿದ್ದೇನೆ. ಆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ವೈರಲ್ ಮಾಡ್ತಾರೆ ಅವರು ಹೊಟ್ಟೆಗೆ ಅನ್ನ ತಿನ್ನುವವರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಅರ್ಥ ಮಾಡ್ಕೋಬೇಕು, ಈ ದೇಶದ 67% ರೈತ ಕುಟುಂಬ ಈ ದೇಶದಲ್ಲಿದೆ. ಈ ದೇಶದ ಚುನಾಯಿತ ಸರ್ಕಾರ ಯೋಚನೆ ಮಾಡಬೇಕು. ಈ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಾಗ ಇದಕ್ಕೆ ಪೂರ್ವಾಪರ ಚರ್ಚೆಗಳು ನಡೀಬೇಕು.
ಈ ದೇಶದ ಪ್ರಜೆಗಳು ಆರಿಸಿ ಕಲಿಸಿದಂಥ ಸರ್ಕಾರ ಇರೋದು. ಇದು ಏನು ಇದು ಇದು ಹಿಟ್ಲರ್ ಆಡಳಿತ ಅಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪ್ರತಿಭಟಿಸುವ ಹಕ್ಕು ಇದೆ, ಅದನ್ನು ಆಗು ಹೋಗುವ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕು ಇದೆ. ಅದನ್ನು ನಿಂದಿಸುವವರು ನಿಜವಾಗ್ಲೂ ನಾನು ಹೇಳ್ತೀನಿ ಅವರು ಹೊಟ್ಟೆಗೆ ಅನ್ನ ತಿನ್ನುವವರು ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಎಸ್ ಎಂ ಜಿ ಹೆಗ್ಡೆ ಅವರೇ, ನೋಡಿ, ಇದು ರೈತರ ಹೋರಾಟಕ್ಕೆ ಮಾತ್ರ ನಿಂದನೆ ಅಂತ ನಿಮ್ಗೆ ಈಗ ಗೊತ್ತಾಯ್ತು. ಎಲ್ಲ ಹೋರಾಟಕ್ಕೂ ಅವರು ಅದೇ ಮಾರ್ಗವನ್ನ, ಡಿಮಾರಲೈಸಿಂಗ್ ದ ಅಪೋನೆಂಟ್, ಇದು ಅವರ ಒಂದು ತಂತ್ರಗಾರಿಕೆ. ಹೋರಾಟಗಾರರನ್ನು ನೈತಿಕವಾಗಿ ಈಗ ಬಿಜೆಪಿ ಗೌರ್ಮೆಂಟ್ ಬಂದು ಅದೇ ಅಣ್ಣಾ ಹಜಾರೆ ಇರುವಾಗ ಹೋರಾಟ ಆಗುವಾಗ ನಾನು ಕಾಂಗ್ರೆಸ್ ಪಕ್ಷದ ಹೌದು ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ಹೋಗ್ಬೇಕು, ಲೋಕ ಅದಾಲತ್ ಆಗ್ಬೇಕಿದ್ರೆ ನಾವು ಕ್ಯಾಂಡಲ್ ಇಡ್ತಿದ್ದೇವೆ ನಾವು. ಆದರೆ ಕಾಂಗ್ರೆಸ್ನವ್ರು ಯಾರೂ ಕೂಡ ನಮ್ಮನ್ನು ರಾಷ್ಟ್ರದ್ರೋಹಿ ಅಂತ ಹೇಳಲಿಲ್ಲ, ನಮಗೆ ವೈಯಕ್ತಿಕ ನಿಂದನೆ ಮಾಡಲಿಲ್ಲ. ನಾನು ಕಾಂಗ್ರೆಸ್ ವಿರುದ್ಧವೂ 2-3 ನೇತ್ರಾವತಿ ಹೋರಾಟ ಮಾಡುವಾಗ ನಾನು ನೇರವಾಗಿ ರಮಾನಾಥ್ ರೈ ಅವರನ್ನು, ಖಾದರನ್ನು, ಮೊಯ್ಲಿ ಅವರನ್ನು ಟಾರ್ಗೆಟ್ ಮಾಡಿ ಭಾಷಣ ಮಾಡಿದ್ದೇನೆ, ಐವನ್ನು ಎಲ್ಲರನ್ನು. ಬಟ್ ಯಾರೂ ಕೂಡ ಇವತ್ತಿಗೂ ಒಳ್ಳೆಯ ಸಂಪರ್ಕದಲ್ಲೇ ಇದ್ದಾರೆ, ಒಳ್ಳೆ ಮಾತಾಡ್ತಾರೆ, ಗೌರವ ಕೊಡ್ತಾರೆ. ಆವಾಗ ನೀವು ರಾಷ್ಟ್ರದ್ರೋಹಿಗಳು ಮಾಡಲಿಲ್ಲ. ಈಗ ಬಿಜೆಪಿಯವರ ವಿರುದ್ಧ ಹೋರಾಟ ಅಲ್ಲ, ನೀವು ಫೇಸ್ಬುಕ್ಕಲ್ಲಿ ಒಂದು ಲೈನ್ ಬರೆದ್ರೂ ಸಾಕು, ಅಲ್ಲಿ ಬಂದು ಅವರು ನಿಮ್ಮನ್ನು ಡಿಮಾರಲೈಸ್ ಮಾಡಲಿಕ್ಕೆ ನೋಡ್ತಾರೆ. ಇದು ನನಗೆ ಅನ್ನಿಸ್ತದೆ ಈ ರೀತಿಯ ಪ್ರಯೋಗಗಳೇನುಂಟು ಅದು ವಾಪಸ್ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯನ್ನು ಅವರು ಮಾಡಿಕೊಳ್ತಾ ಇದ್ದಾರೆ ಹೇಳುವ ಎಚ್ಚರಿಕೆಯನ್ನು ನಾನು ಬಿಜೆಪಿಯವರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ನಾಳೆ ಅವರಿಗೂ ಕೂಡ ಇದೇ ಬರ್ತದೆ, ಅವರು ಹೋರಾಟವೇ ಮಾಡಲಿಕ್ಕಿಲ್ಲ. ಈಗ ನಾನು ಇನ್ನೊಂದು ಕೇಳ್ತೇನೆ, ಬಿಜೆಪಿಯವರು ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕು, ಕಳೆದ 1986 ನಂತರ ಹೋರಾಟವನ್ನು ಮಾಡಿಯೇ ಅಲ್ವಾ ಬಿಜೆಪಿ ಬಂದದ್ದು. ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಏನೆಲ್ಲ ಹೋರಾಟ ಮಾಡಿದ್ದಾರೆ. ಆಗ ಕಾಂಗ್ರೆಸ್ನವರು, ನಾನು ಒಂದು ಹೇಳ್ತೇನೆ, ಕಾಂಗ್ರೆಸ್ನವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು, ಕಾಂಗ್ರೆಸ್ನವರು ಕೆಟ್ಟ ಭಾಷೆಯಲ್ಲಿ ನಮ್ಮ ಮೇಲೆ ಅಟ್ಯಾಕಿಗೆ ಬರುವುದಿಲ್ಲ, ಚರ್ಚೆ ಮಾಡ್ತಾರೆ. ಒಬ್ಬಿಬ್ಬರು ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಬಿ ಜೆ ಪಿಯವರು ಇಷ್ಟು ಕೆಟ್ಟದ ಮಾತನಾಡುವಾಗ ಎಲ್ಲರೂ ನಾನು ಯಾಕೆ ಮಾತಾಡಬಾರದು ಅಂತ ಅವ್ರು ಕೇಳು. ಈಗ ಇವತ್ತು ಅಂದರೆ ಅವರ ಡಿಮಾರಲೈಸೇಷನ್, ಸೋನಿಯಾ ಗಾಂಧಿಯ ಬರ್ತ್ಡೇಗೆ ಬಾರ್ ಡಾನ್ಸರ್ಸ್ ಡೇ ಅಂತ ಹ್ಯಾಶ್ಟ್ಯಾಗ್ ಮಾಡಿ ಅದಕ್ಕೆ ಬಂದಾಯಿತು. ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನನಗೆ ಭಾರಿ ಬೇಸರ ಆಯಿತು, ಯಾಕೆ ಇಂಥ ಗಲೀಜೆಲ್ಲ ಮಾಡಿ. ಒಬ್ಬ ಬರ್ದ, ನಾವು ಹಾಗಿದ್ರೆ ಹೆಂಡತಿ ಬಿಟ್ಟವನ ದಿನಾಚರಣೆ ಮಾಡ್ತೇವೆ ಬಿವೇರ್ ಅಂತೇಳಿ ಬರ್ದ. ನಾನು ಅವನಿಗೆ ಬೈದೆ, ನೀನು ಮಾತಾಡೋದು ಸರಿಯಲ್ಲ ಅಂತ. ಆಗ ಅವ ಹೇಳ್ತಾನೆ, ಅವ್ರು ಏನು ಬೇಕಾದರೂ ಮಾಡ್ಬೋದಾ ಸರ್, ನಾ ಮಾತಾಡಬಾರ್ದು ಅಂತ ಕೇಳ್ತಾನೆ. ನೀವು ಯುವಕರನ್ನು ಯಾವ ದಿಕ್ಕಿನತ್ತ ಕೊಂಡೋಗ್ತಾ ಇದ್ದೀರಿ ಅಂತ, ನೀವು ಯಾವುದಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ರೈತರ ಹೋರಾಟದ ಅವರ ನಿಲುವುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಇಂತಿಂಥದ್ರಲ್ಲಿ ತಪ್ಪುಂಟು, ನೀವು ಅದಕ್ಕೆ ಇಂತಿಂಥದ್ರಲ್ಲಿ ಸರಿ ಉಂಟು ಹೇಳಿ ಹೇಳಬೇಕು ಅಷ್ಟೇ ಅಲ್ವ. ಅದ್ರ ಬಿಟ್ಟು ಅವರು ಕಾರಲ್ಲಿ ಬರಬಾರ್ದ, ರೈತರು ಪ್ಯಾಂಟ್ ಶರ್ಟ್ ಹಾಕೊಂಡು ಬರಬಾರ್ದಾ? ಈಗ ನಾನು ಹೇಳ್ತೇನೆ, ಈಗ ಕಾರಲ್ಲಿ ಬರಬಾರ್ದ ಅಂತ. ಈಗ ನಾವು ಕರಾವಳಿ ಜಿಲ್ಲೆಯಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಆಸುಪಾಸಿನಲ್ಲಿ ಯಾವ ಅಡಿಕೆ ಕೃಷಿಕನ ಮನೆ ಮುಂದೆ ನೋಡಿದ್ರು ಕೂಡ ಜೀಪು ಕಾರು ಬಂದಿತ್ತು. ನೋಡಿ, ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡದವರು ಹೇಳಿ, ಉತ್ತರ ಕನ್ನಡದಲ್ಲಿ ನಾಳೆ ರೈತರ ಪ್ರತಿಭಟನೆ ಆದ್ರೆ ಅಲ್ಲಿ 100ಕ್ಕೆ 98 ಜನ ಕಾರ್ ತಗೊಂಡೇ ಬರು. ಯಾಕೆಂದ್ರೆ ಅವ್ರ ಪಾಪ ಅಭಿವೃದ್ಧಿ ಆಗ್ಬಾರ್ದು, ಅವ್ರು ಕಾರಲ್ಲಿ ಓಡಾಡಬಾರ್ದ. ಇನ್ನೊಂದು ನಾನು ಕೇಳ್ತೇನೆ ಬಿಜೆಪಿ ಮಿತ್ರರಿಗೆ, ನೇರವಾಗಿ ಕೇಳ್ತೇನೆ, ಉತ್ತರ ಕೊಡ್ಬೋದು ಅವರು. ನಾನು ಸಂಘದ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ತಿಂಗಳಿಗೆ ನಮಗೆ ಸೋಪಿಗೆ ಮತ್ತು ಟೂತ್ಪೇಸ್ಟಿಗೆ 40 ರೂಪಾಯಿ ಕೊಡ್ತಿದ್ರು. ನೋ, ವಿ ಹ್ಯಾವ್ ಟು ಟೆಲ್ ಆಲ್ ದಿಸ್. ನಮಗೆ ಆಗ ಸೈಕಲಲ್ಲಿ, ನಮಗಿಂತ ಮೊದಲು ಸೈಕಲಲ್ಲಿ ಹೋಗ್ತಾ ಇದ್ರು. ಈಗ ಪ್ರಚಾರಕರು ಕಾರಲ್ಲಿ ಬರುದಿಲ್ವಾ? ನಾನೀಗ ಕೇಳಿದ್ರೆ ಇವರು ನಕಲಿ ಪ್ರಚಾರಕರು ಅಂತ ಹೇಳಿದ್ರೆ ಅವ್ರಿಗೆ ಹರ್ಟ್ ಆಗೋದಿಲ್ವಾ? ನಾನು ಹೇಳುದಿಲ್ಲ, ಹೇಳಬಾರ್ದು. ಪ್ರತಿಭಟನೆ ಬಿಜೆಪಿಯವರು ಕಾರಲ್ಲಿ ಬರುದಿಲ್ವಾ? ಬಿಜೆಪಿಯವರು ಪ್ಯಾಂಟ್ ಶರ್ಟ್ ಹಾಕೊಂಡೇ ಪ್ರತಿಭಟನೆ ಮಾಡುದಿಲ್ವಾ? ಇವತ್ತು ವಿಶ್ವದ ಶ್ರೀಮಂತ ಪಾರ್ಟಿ ಬಿಜೆಪಿ, ಅಷ್ಟು ಇಲ್ಲ, ಇದು ಒಳ್ಳೇದಲ್ಲ. ಇದು ಶ್ರೀಮಂತ ಪಾರ್ಟಿಯಲ್ಲಿದ್ದಾರೆ ಬಿಜೆಪಿ ಅಲ್ವಾ? ಇದು ಸರಿಯಲ್ಲ. ಮತ್ತು ಕೃಷಿಕರು ಏನು ದುಡಿಯುವಾಗ ಹೇಗೆ ಡ್ರೆಸ್ ಹಾಕೊಂಡಿರ್ತಾರೋ ಹಾಗೆ ಬೀದಿಗೆ ಬರ್ಬೇಕಾ? ಈಗ ಉಜ್ವಲ್ ಅವರೇ, ಈಗ ಆಯ್ತು, ನಿನ್ನೆ ಮೊನ್ನೆಲ್ಲ ಈ ರೀತಿ ಎಲ್ಲ ನಿಂದನೆ ಆಯ್ತು, ಮತ್ತೆ ನೈತಿಕವಾಗಿ ಇದು ಮಾಡುವಂಥದ್ದೆಲ್ಲ ಆಯ್ತು. ಇವತ್ತು ನಿನ್ನೆಯಿಂದ ಸ್ವಲ್ಪ ಬದಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಒಂದೇ ಏಟಿನಲ್ಲಿ ರೈತರನ್ನು, ರೈತ ಮುಖಂಡರನ್ನು ಅಥವಾ ರೈತರ ಮುಖಂಡರು ಅಂತ ತೋರಿಸಿಕೊಳ್ತಾ ಇರುವಂಥ ರಾಜಕಾರಣಿಗಳನ್ನು ಒಡೆದು ಉರುಳಿಸಿದ್ದಾರೆ ನಮ್ಮ ಮೋದಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಮುಖಂಡರುಗಳೆಲ್ಲ ಬರೆದು ಆಗ್ತಾ ಇದ್ದಾರೆ. ಎಂ ಜಿ ಹೆಗ್ಡೆ ಅವರ ಪ್ರಚಾರಕರು ಕೂಡ ಬರೆದು ಆಗ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಬಂದಿರೋದು ಪವಾರ್
ಶರದ್ ಪವಾರ್, ಶರದ್ ಪವಾರ್ ಆಮೇಲೆ ಸುರ್ಜಿತ್ ಸಿಂಗ್ ಸುರ್ಜಿತ್ ಅವರ ಬಗ್ಗೆ ಬರೆದಿರೋದು. ಅದೇ ಅವರು ಅವರೇ ಅವರು ಕಮಿಷನ್ ಏಜೆಂಟ್ ಆಗಿ ಕೋಟಿಗಟ್ಟಲೆ ಮಾಡಿದ್ದಾರೆ, ಅವರಿಗೆ ಹೊಡೆದು ಹಾಕ್ಲಿಕ್ಕೆ ಮಾಡಿದ್ದು ಅಂತ. ಈಗ ನಂದು ನೇರ ಪ್ರಶ್ನೆ, ಅದು ಒಂದೇ ಇಶ್ಯೂ ಆಗಿದ್ದಿದ್ರೆ ನೀವು ದಲ್ಲಾಳಿ ನಿಯಂತ್ರಣ ಕಾಯ್ದೆಯನ್ನು ತರಬೇಕಿತ್ತೇ ಹೊರತು ಹೊಸ APMC ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಅಗತ್ಯತೆ ಏನಿತ್ತು? ಎರಡನೇದು 8% ಕಮಿಷನ್ ಅಂತಿದ್ರೆ ಅದನ್ನು 1%ಗೆ ತರ್ಬೋದಿತ್ತು. ಇನ್ನೂ ಬೇಡ ಅಂತಾದರೆ ಕಮಿಷನ್ ಏಜೆಂಟ್ಸ್ ಆರ್ ನಾಟ್ ಅಲೌಡ್ ಅಂತೇಳಿ ಒಂದು ಕಾನೂನು ತಂದಿದ್ರೆ ಯಾರು ಬೇಡ ಹೇಳ್ತಿರ್ಲಿಲ್ಲ. ಇದಕ್ಕಿಂತ ಕ್ವೈಟ್ ಇಂಟ್ರೆಸ್ಟಿಂಗ್ ನಿಮಗೆ ಮಾಹಿತಿ ಕೊಡ್ತೇನೆ, ಜನರಿಗೆ ಗೊತ್ತಾಗಬೇಕು. ನೋಡಿ, ಒಂದು ಕೃಷಿ ಉತ್ಪಾದಕರು, ಇವರು ಉತ್ಪಾದನೆ ಮಾಡ್ತಾರೆ, ಉತ್ಪಾದಕ. ಎರಡನೇ ಬರೋದು ಯಾರು ಗೊತ್ತುಂಟಾ? ಸಗಟು ವ್ಯಾಪಾರಿ. ಮೂರನೇ ಬರೋದು ಯಾರು? ಗ್ರಾಹಕ. ಅದರ ನಡುವೆ ಒಬ್ಬ ಕಮಿಷನ್. ಈ ದೇಶದಲ್ಲಿ ಯಾವುದಕ್ಕೆ ಕಮಿಷನ್ ಏಜೆಂಟ್ ಇಲ್ಲ ಹೇಳಿ ನನಗೆ? ಅಧಿಕೃತವಾಗಿ ಜೊತೆಗೆ ಇವರು ಕಮಿಷನ್ ಏಜೆಂಟ್. ಈಗ ನಾನೊಂದು ಕೇಳ್ತೇನೆ, ಈ ಮೊಬೈಲಿಗೆ ಎಷ್ಟು ಹಣ ಪ್ರೊಡಕ್ಷನ್ ಆಗೋದು? ಇಂಡಿಯಾದೇ ಇಟ್ಕೊಳ್ಳೋ, ಫಾರಿನ್ ಇದು ಬೇಡ. ಒಂದು 3,000-4,000 ರೂಪಾಯಿ ಮೊಬೈಲ್ ಆದರೆ ನಮಗೆ ಇವತ್ತು 12,000 ರೂಪಾಯಿ, 15,000, 20,000ದಲ್ಲಿ ತಗೊಳ್ತಾರೆ ಪ್ರತಿಯೊಂದು ಪ್ರಾಡಕ್ಟಿಗೂ. ಈ ದೇಶದಲ್ಲಿ ಬೆಲೆ ನಿಯಂತ್ರಣ, ಉತ್ಪಾದನೆಯ ವೆಚ್ಚ ಮತ್ತು ಮಾರುಕಟ್ಟೆಯ ವೆಚ್ಚದ ಬಗ್ಗೆ ಈ ದೇಶದಲ್ಲಿ ವ್ಯವಸ್ಥೆಯೇ ಇಲ್ಲ. ಬರೀ ಕೃಷಿಕರದ್ದು ಒಂದೇ ಅಲ್ಲ, ಇದೆಲ್ಲವೂ ಕಮಿಷನ್ ಏಜೆಂಟಿಗೆ ಹೋಗುದು. ಹಾಗಾಗಿ ಕಮಿಷನ್, ಈಗ ಹೊಸ ವ್ಯವಸ್ಥೆಯಲ್ಲಿ ಕಮಿಷನ್ ಏಜೆಂಟ್ ಇಲ್ಲದೆ ಹೇಗೆ ಸಾಧ್ಯ ಉಂಟು? ಈಗ ನಾವು ಶಿವಮೊಗ್ಗದಲ್ಲಿ ಒಬ್ಬ ಅನಾನಸು ಬೆಳಿತಾನೆ ಅಂತ ಇಟ್ಕೊಳ್ಳಿ, 50 ಟನ್ ಮಾರಬೇಕು ಅಂತಿದ್ರೆ ಅವ ಮಂಗಳೂರಿಗೆ ಬಂದುಕೊಂಡು ಬೀದಿ ಅಲಿತಾನ? ಇಲ್ಲ. ಅವ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ, ಮಂಗಳೂರಲ್ಲಿ ಯಾರಿದ್ದಾರೆ, ಗೋವಾದಲ್ಲಿ ಯಾರಿದ್ದಾರೆ, ಈ ಹ್ಯಾಸ್ ಟು ಗೋ. ಈಗ ಹೊಸ ಕಾಯ್ದೆಯಲ್ಲಿ ರಿಲಯನ್ಸ್ ವಿಲ್ ಬಿ ದ ಕಮಿಷನ್ ಏಜೆಂಟ್ ಇನ್ ಬಿಟ್ವೀನ್ ದ ಕನ್ಸ್ಯೂಮರ್ಸ್ ಅಂಡ್ ಅಲ್ಲೇ ಈಗ ಪ್ರಶ್ನೆ ಬಂದಿರೋದು, ಬರೀ ಕಮಿಷನ್ ಏಜೆಂಟ್ ಮಾತ್ರ ಆಗ್ತಾರಾ, ಎಲ್ಲ ಭೂಮಿಯನ್ನು ತಗೊಳ್ತಾರ ಅಂತ. ಈಗ ನೋಡಿ, ಉದಾಹರಣೆ ರಿಲಯನ್ಸ್. ನಾವು ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ವಿಚಾರವಾಗಿ ಕೂಡ ಮಾತಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಕೂಡ ಅದನ್ನೇ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಕೂಡ ವಿಚಾರವಾಗಿ ರೈತರು ಭಾರಿ ದೊಡ್ಡ ಮಟ್ಟದಲ್ಲಿ ಏನು ತಮ್ಮ ಆಕ್ರೋಶವನ್ನು ಹೇಳ್ತಾ ಇದ್ದಾರೆ, ಅಥವಾ ಪ್ರತಿಭಟನೆಯಲ್ಲಿ ಕೂಡ ಬಹು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಕೂಡ ಏನು ಈ ಒಂದು ಕೃಷಿ ಕಾಯ್ದೆಯಲ್ಲಿ ಈ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೂಡ ಬಹು ಚರ್ಚಿತವಾಗಿರುವಂಥ ವಿಚಾರ. ನಾವು ಅದೇ ವಿಚಾರಕ್ಕೆ ಕೂಡ ಬರ್ತೇವೆ, ಬಟ್ ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತ ಹೋರಾಟ ಮಣಿಯುತ್ತ ಸರ್ಕಾರ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈಗಾಗಲೇ ಏನು ರೈತರು ನಡೆಸ್ತಾ ಇರುವಂಥ ಹೋರಾಟ ನಿನ್ನೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ನಿನ್ನೆ ಕೂಡ ಮಾತುಕತೆ ವಿಫಲವಾಗಿತ್ತು. ಮತ್ತು ಇವತ್ತು ಕೂಡ ಏನು ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದಂಥ ವಿಚಾರಗಳನ್ನು ರೈತ ಸಂಘಟನೆಗಳು ನೇರವಾಗಿ ಮುಲಾಜಿಲ್ಲದೆ ನಿರಾಕರಣೆ ಮಾಡಿದೆ. ನಾವು ಏನು ಯಾವ ಒಂದು ತಿದ್ದುಪಡಿ ಅಥವಾ ಏನು ತಕ್ಕ ಮಟ್ಟಿಗೆ ತೇಪೆ ಹಾಕುವಂಥ ಯಾವುದೇ ವಿಚಾರಕ್ಕೂ ನಾವು ತಯಾರಿಲ್ಲ ಅದನ್ನು ಒಪ್ಪಿಕೊಳ್ಳಿಕ್ಕೆ. ಸಾರಾಸಗಟವಾಗಿ 3 ಏನು ಕೃಷಿ ಮಸೂದೆಗಳನ್ನು ಕೂಡ ಹಿಂಪಡೆಯುವುದರ ಮಾತ್ರ ನಮ್ಮ ಹೋರಾಟವನ್ನು ಕೂಡ ಪಡೆಯುತ್ತೇವೆ ಅನ್ನುವುದನ್ನು ಇವತ್ತು ಕೂಡ ರೈತ ಸಂಘಟನೆಗಳು ಭಾರಿ ಸ್ಪಷ್ಟವಾಗಿ ಇವತ್ತು ಸಂಜೆ ಎಚ್ಚರಿಕೆ ನೀಡಿದ್ದಾವೆ. ಸೊ ಹಾಗಾಗಿ ಈ ಒಂದು ರೈತ ಹೋರಾಟ ಮತ್ತೆ ಕೂಡ ಮುಂದುವರಿಯುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಮಾತುಕತೆ ನಡೀತಾ ಉಂಟು. ನಾವು ಒಟ್ಟು ಒಂದು ರೈತ ಹೋರಾಟದ ಸಂದರ್ಭದಲ್ಲಿ ನಡೆದಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ರೈತ ಹೋರಾಟ ನಡೆದು ಬಂದ ಬಗ್ಗೆ, ಒಂದು ಹಂತದಲ್ಲಿ ಏನು ರೈತರ ಹೋರಾಟವನ್ನು ಅಥವಾ ಅವರ ನೈತಿಕ ಶಕ್ತಿಯನ್ನು ಕಸಿಯುವ ಅಥವಾ ಅವರ ನೈತಿಕವಾಗಿ ಅವರನ್ನು ಡಿಮೋರಲೈಸ್ ಮಾಡುವಂಥ ವಿಚಾರವಾಗಿ ಒಟ್ಟು ಏನು ಆಡಳಿತ ನಡೆಸ್ತಾ ಇರೋರು ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಬಳಸಿಕೊಂಡ್ರು ಅನ್ನೋ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆವು. ಸೊ ಈಗ ನಾನು ಮತ್ತೆ ಅದೇ ವಿಚಾರಕ್ಕೆ ಬರುವ ಸಂದರ್ಭದಲ್ಲಿ MG ಹೆಗಡೆ ಅವರೇ, ನೀವು ಕೂಡ ಆಗ ಹೇಳಿದ್ರಿ ಏನು ಆಡಳಿತ ಪಕ್ಷದ ಪರವಾಗಿ ಇರುವವರು ಅವರನ್ನು ಡಿಪೆಂಡ್ ಮಾಡಿಕೊಳ್ಳುವಂಥ ಸರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಂತು. ನಾವು ಮೊನ್ನೆಯ ಕಾರ್ಮಿಕರ ವಿಚಾರದಲ್ಲಿ ಕೂಡ ನಾವು ನೋಡಿದ್ದೇವೆ, ಅಖಿಲ ಭಾರತ ಮುಷ್ಕರ ಸಂದರ್ಭದಲ್ಲಿ ಕೂಡ, ಇವತ್ತು ರೈತರ ಹೋರಾಟದಲ್ಲಿ ಕೂಡ ನೋಡ್ತಾ ಇದ್ದೇವೆ. BJP ಸಂಘ ಪರಿವಾರದ್ದೇ ಕಿಸಾನ್ ಸಭಾ ಅಂತ ಇದೆ. ಅವರು ಎಲ್ಲೂ ಕೂಡ ಈ ಹೋರಾಟದ ಬಗ್ಗೆ ತಕರಾರು ಅಥವಾ ಆಕ್ಷೇಪವನ್ನು ಎತ್ತಲೇ ಇಲ್ಲ. ಆದರೆ ಬೆಂಬಲಿಸಿದ್ದಾರೆ, ಆದರೆ ಬಹಿರಂಗವಾಗಿ ಹೇಳಿಕೊಳ್ಳುವುದಿಲ್ಲ. ಅವರ ರಾಷ್ಟ್ರೀಯ ನಾಯಕರಾದಂಥ ನಾಯಕರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅಹಿಂಸಾತ್ಮಕ ಹೋರಾಟದಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಇಲ್ಲ, ಅವ್ರದ್ದು ಸಂಘ ಪರಿವಾರದ್ದು ದೆಹಲಿಯಲ್ಲಿ ಒಂದು ಸಭೆ ಆದಾಗ, ಅವ್ರದ್ದು ಮೀಟಿಂಗ್ ಆದಾಗ ಅವರು
ಈ ವಿಷಯದಲ್ಲಿ ಅವರು ನಿರ್ಣಯ ತಗೊಂಡಿದ್ದಾರೆ, ಇದಕ್ಕೆ ನಾವು ವಿರೋಧಿಸ್ತೇವೆ ಅಂತ. ಇಫ್ ಐ ಆಮ್ ನಾಟ್ ರಾಂಗ್, ಕೃಷಿ ಮಸೂದೆಗೆ ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲಿ ಅಮಿತ್ ಶಾ ಕೂಡ ಇತ್ತು ಆ ಸಭೆಯಲ್ಲಿ, ಮತ್ತೆ ರಾಷ್ಟ್ರಾಧ್ಯಕ್ಷರಿದ್ರು, ಅವ್ರ ಸಪೋರ್ಟ್ ಇದೆ, ಅವ್ರ ಸಪೋರ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಎಸ್, ಈಗ ಆಯಿತು. ಈಗ ಇನ್ನೊಂದು ಬಹುಮುಖ್ಯ ವಿಚಾರ, ಈಗ ನಾವು ನಿನ್ನೆ ಕರ್ನಾಟಕದ ಬೆಳವಣಿಗೆಯನ್ನೇ ನೋಡಿದರೆ JDS ಜಾತ್ಯತೀತ ಜನತಾದಳ ಅವರ ಸಿಂಬಲ್ ಇರುವಂಥದ್ದೇ ತೆನೆ ಹೊತ್ತ ಮಹಿಳೆ. ಇಡೀ ನಿಮ್ಮ ರೈತ ಹೋರಾಟದಲ್ಲಿ ಇದ್ರು, ಭಾಗಿಯಾಗ್ತಾ ಇದ್ರು. ನಿನ್ನೆ ಕೂಡ ಜಾಯಿನ್ ಆಗಿದೆ ಎಲ್ಲ ಇಡೀ ರಾಜ್ಯದ ಎಲ್ಲಾ ಕಡೆನೂ. ಬಟ್ ಅಲ್ಲಿ ವಿಧಾನಸಭೆಯಲ್ಲಿ ನೋಡುವಾಗ ಅವರು ಏನು APMC ತಿದ್ದುಪಡಿ ಮಸೂದೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ತನಕ ಹೇಳ್ತಾ ಇದ್ರು ನಾವು ಏನು ಬೆಂಬಲ ಇಲ್ಲ ಅಂತ. ಏನು ಹೇಳ್ತೀರಿ ಓಸ್ವಾಲ್ಡ್ ಅವರೇ? ನೋಡಿ, ಇತಿಹಾಸದಲ್ಲಿ ನೋಡಿ, JDS ಬಂದದ್ದೇ ರೈತರನ್ನು ನಮ್ಮನ್ನು ಉಪಯೋಗಿಸ್ಕೊಂಡು ಅವರು ರಾಜಕಾರಣ ಮಾಡಿದರು. ನಿಮ್ಗೆ ಗೊತ್ತಿದೆ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಎಷ್ಟು ಎಕರೆ ಭೂಮಿ ಹಾಸನದಲ್ಲಿ ಆಗಲಿ ರಾಮನಗರಲ್ಲಿ ಎಷ್ಟು ಇವರು ಆಸ್ತಿ ಮಾಡಿದ್ದಾರೆ ಅಂತ ಗೊತ್ತಿದೆ. ಇವತ್ತು ಇಷ್ಟು ಎಲ್ಲ ಇದು ಮಾಡಿಕೊಂಡು ನಾವು ಮಣ್ಣಿನ ಮಕ್ಕಳು, ನಾವು ಏನು ಇದು ಏನು ರೈತರ ಪಕ್ಷ, ನಾವು ರೈತರಿಗೋಸ್ಕರ ಹೋರಾಟ ಮಾಡುವರು ಅಂತ ಹೇಳ್ಕೊಂಡು ಮೊನ್ನೆ ತನಕ ಈ ಕಾಯ್ದೆಗಳನ್ನು, ಈ ಸುಗ್ರೀವಾಜ್ಞೆಗಳನ್ನು ವಿರೋಧ ಮಾಡಿದವರು ಇವತ್ತು ಏನು ಒಂದು ಪಕ್ಷ, ಆಡಳಿತ ಪಕ್ಷದ ಜೊತೆ ಇವರು ಸೇರ್ಕೊಳ್ತಾರೆ ಅಂತ ಆದರೆ ಇವರ ಮನಸ್ಥಿತಿ ಏನು? ಇವ್ರಿಗೆ ಏನ ಒಂದ ಕಿಕ್ ಬ್ಯಾಕ್ ಬಂದಿದೆ ನನ್ನ ಪ್ರಕಾರ. ಇವತ್ತು ನೋಡಿ, ಇವರ ಏನು ಚಿಹ್ನೆ ಇದೆ ತೆನೆ ಹೊತ್ತ ಮಹಿಳೆ, ದಯವಿಟ್ಟು ನಾನು ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಆ ಚಿಹ್ನೆಯನ್ನು ತಾವು ಚೇಂಜ್ ಮಾಡಬೇಕು. ಅಥವಾ ಆ ಚಿಹ್ನೆಯನ್ನು ಏನು ಆ ತೆನೆ ಹೊತ್ತ ಮಹಿಳೆ ಮೇಲೆ ನೀವು ಏನು ಇದು ತೆನೆಯನ್ನು ಕೊಟ್ಟಿದ್ದೀರಿ, ಅವರಿಗೆ ಸಾಕಾಗಿ ನೀವು ಈ ಮಾಡಿದ ನಿರ್ಧಾರದಿಂದ ಆ ಮಹಿಳೆಗೆ ಸಹ ಒಂದು ಏನು ಅವಮಾನ ಆಗಿರ್ಬೋದು. ಅದಕ್ಕೋಸ್ಕರ ಅದನ್ನು ನೀವು ಅದಾನಿ ತಲೆಯ ಮೇಲೆ ಕೊಡಬೇಕು. ಅದಾನಿ ಫೋಟೋ ಹಾಕಿ ಅವರ ಅದಾನಿ ತಲೆ ಮೇಲೆ ಈ ತೆನೆಯನ್ನು ಕೊಡ್ಬೇಕಂತ ಹೇಳಲಿಕ್ಕೆ. ಪ್ರೇಮನಾಥ್ ಶೆಟ್ರೆ, ಏನು ಹೇಳ್ತೀರಿ? ನಿನ್ನೆ ಕರ್ನಾಟಕ ಚಳಿಗಾಲದ ಅಧಿವೇಶನ ಸಾಮಾನ್ಯವಾಗಿ ಒಂದು 3 ವಾರಗಳ ಕಾಲ ನಡಿಬೇಕು. ದೇಶದ ಎಲ್ಲ ವಿಧೇಯಕಗಳ ಚರ್ಚೆಗಳು ನಡಿಬೇಕು. ಇದು ನನಗೆ ಅನಿಸ್ತದೆ, ಅನುಮಾನ ಆಗ್ತದೆ, ಇದು ಈ ವಿಧಾನ ಪರಿಷತ್ತಲ್ಲಿ ಬಿದ್ದೋದಂತ ಈ ಕೃಷಿ ಮಸೂದೆ ಮಂಡನೆಯನ್ನು ಪಾಸ್ ಮಾಡ್ಲಿಕ್ಕೋಸ್ಕರನೇ ಇವರು ಅಧಿವೇಶನ ಕರೆದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ 15 ತಾರೀಕು ಗಂಟ ನಡಿಬೇಕಾದ ಅಧಿವೇಶನ ನಾಳೆಗೆ ಮೊಟಕುಗೊಳಿಸ್ತಾ ಇದ್ದಾರೆ. ಆಮೇಲೆ ನನಗೆ ದೊಡ್ಡ ಆಘಾತ ಆಗಿದೆ. ನಾನು ಕುಮಾರಸ್ವಾಮಿ ಅವರ ಅಭಿಮಾನಿ ಆಗಿದ್ದೆ. ನಾನು ಅವರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು 10 ವರ್ಷ ದುಡಿದಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತನ ದುಡಿದೀನಿ. ತುಂಬಾ ಅಭಿಮಾನ ಇತ್ತು ನನಗೆ. ಇವತ್ತು ದೇವೇಗೌಡರ ಮೇಲೆ ನಮ್ಮ ಮಣ್ಣಿನ ಮಗ ಒಬ್ಬ ದೇಶದ ಪ್ರಧಾನಿಯಾಗಿದ್ದರು, ನಾನು ಕೂಡ ಅವರ ಕಾರ್ಯಕರ್ತನಾಗಿದ್ದೆ. ನನಗೆ ತುಂಬಾ ಆಘಾತ ಆಗಿದೆ. ಇಂಥ ಇವರು ನಡವಳಿಕೆಗಳು ನನಗೆ ತುಂಬಾ ಇವತ್ತು ಬೇಸರ ತಂದಿದೆ. ಈ ರೀತಿ ನಾನು ನಿರೀಕ್ಷೆ ಮಾಡಲಿಲ್ಲ ಅವರಿಂದ. ಅವರು ಮೊನ್ನೆ ಗಂಟ ಹೇಳ್ತಾ ಇದ್ರು BJP ಸರ್ಕಾರ ಒಂದು ಪರ್ಚೇಸ್ಡ್ ಸರ್ಕಾರ, ಇವು ಯಡಿಯೂರಪ್ಪರನ್ನು ನಮ್ಮಿಂದ ಓಡಿಯೋದ ಶಾಸಕರು ಪರ್ಚೇಸ್ ಮಾಡಿದಾರಲ್ಲ, ಶಾಸಕರನ್ನು ಇವರು ಪರ್ಚೇಸ್ ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಎಂಥ ಸರ್ಕಾರ ನನಗೆ ಗೊತ್ತಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ಕುಮಾರಸ್ವಾಮಿ ಅವರು ಇವತ್ತು 36 MLಗೆ ತಗೊಂಡೋಗಿ ಈ ವಿಧಾನ ಪರಿಷತ್ತಲ್ಲಿ ಈ ವಿಧೇಯಕವನ್ನು ಪಾಸ್ ಮಾಡ್ತಾರೆ ಅಂದರೆ ನಮಗೆ ತುಂಬಾ ಆಘಾತ ಆಗಿದೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆಮೇಲೆ ಅವರು ರೈತರ ಪರ ನಿಂತರು, ಅಧಿಕಾರದಲ್ಲಿ ಮೊನ್ನೆ ಬಂದರು, 13 ತಿಂಗಳು ಇದ್ದರು. ಆಮೇಲೆ ರೈತರು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಸಾಲ ಮನ್ನಾ ಮಾಡಿದ್ರು ಕೂಡ ಅವರು ಮಾಡಿದಂತ ಕಾರ್ಯಗಳು ಈಗ ನೀರಿನಲ್ಲಿ ಹೋಮ ಇಟ್ಟಂತ ಆಗಿದೆ. ಇವತ್ತಿನ ಬೆಳವಣಿಗೆಯಿಂದ ನನಗೆ ತುಂಬಾ ಆಘಾತ ಆಗಿದೆ. ನಾನು ಇದನ್ನು ಖಂಡಿಸ್ತೀನಿ. ಇದು MJ ಹೆಗ್ಡೆ ಅವರೇ ನೋಡಿ, ಸಾಲ ಮನ್ನಾ ಮಾಡಿದ್ದಾರೆ ಹೇಳಿದ್ರೆ ಎಕ್ಸ್ಕ್ಯೂಸ್ ಇಲ್ಲ. ಸಾಲ ಮನ್ನಾ ಅವರು ಒಬ್ಬರೇ ಮಾಡಿದ್ದಲ್ಲ. ಸಾಲ ಮನ್ನಾವನ್ನ ಮನಮೋಹನ್ ಸಿಂಗ್ ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದೇನು ದೊಡ್ಡ ಸಂಗತಿ ಏನಿಲ್ಲ ಅದರಲ್ಲಿ. ಆದರೆ ಅವರು ನಿನ್ನೆ ನಿರ್ಣಯ ಮಾತ್ರ ರಾಜಕಾರಣದ ಒಂದು ಏನು ಕುತ್ಸಿತ ಬುದ್ಧಿಯ ತಂತ್ರಗಾರಿಕೆ, ಇದು ಹೊಲಸು ಇದು. ಯಾಕೆಂದರೆ ಅವರು ಇಲ್ಲಿ ಹೋದರೆ ವಿಧಾನ ಪರಿಷತ್ತಿಗೆ ಹೋಗುವ ಮೊದಲು ಅವರು ಪ್ರೆಸ್ ಮೀಟ್ ಕರಿಬೇಕಿತ್ತು. ಪ್ರೆಸ್ ಮೀಟ್ ಕರೆದು ನಾನು ಕೊಟ್ಟಿದ್ದೇನೆ, ತಿದ್ದುಪಡಿಯನ್ನು ಒಪ್ಪಿದ್ದಾರೆ, ಇಂತಿಂಥ ತಿದ್ದುಪಡಿಯನ್ನು, ಅದಕ್ಕೋಸ್ಕರ ನಾವು ಬೆಂಬಲ ಮಾಡ್ತೇವೆ ಮೊದಲು ಸಾರ್ವಜನಿಕರಿಗೆ ಅವ್ರು ಹೇಳಬೇಕಿತ್ತು. ಯಾಕೆ ಹೇಳಲಿಲ್ಲ ಅವರು? ಪಕ್ಷದ ಕಾರ್ಯಕರ್ತರನ್ನು ಕನ್ವಿನ್ಸ್ ಮಾಡಬೇಕಿತ್ತು. ಈಗ ಇಲ್ಲಿ ನಿನ್ನೆ ಬಂದು ಘೋಷಣೆ ಕೂಗಿದ ಕಾರ್ಯಕರ್ತನ ಕತೆ ಅಂತ. ಹಾಗಾಗಿ ಇವರು ತಮ್ಮ ಒಂದು ದಾಳ ಉರುಳಿಸ್ಲಿಕ್ಕೆ ಎಲ್ಲರನ್ನು ಬಲಿ ಕೊಡುದ ಒಂದು. ಎರಡನೇದು, ತಿದ್ದುಪಡಿಯನ್ನು ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಏನು ತಿದ್ದುಪಡಿ? ಇಂಡಿವಿಜುವಲ್ ಕುಟುಂಬಕ್ಕೆ ಖರೀದಿ ಮಾಡುವಂಥದ್ದನ್ನು ಒಂದು ಓಕೆ. ಬಟ್ ಇದರ ಕಾನೂನಿನ ಮೂಲಭೂತದ ಆಶಯ ಕೈಗಾರಿಕೋದ್ಯಮಿಗಳಿಗೆ ಇಲ್ಲಿ ಹೋಲ್ಸೇಲ್ ಆಗಿ ಜಾಗ ಕೊಡುದು. ಅದು ಎಲ್ಲಿ ತಿದ್ದುಪಡಿ ಆಗಿದೆ? ಅದು ತಿದ್ದುಪಡಿ ಆಗಿಲ್ಲಲ್ಲ. ಅದು ಕುಮಾರಸ್ವಾಮಿ ಅವರಿಗೆ ಅರ್ಥ ಆಗೋದಿಲ್ವಾ? ಇಷ್ಟಾಗಿ ನನಗೆ ಆಶ್ಚರ್ಯ ಆಗುದಂದರೆ, ಈ BJP ಅವರು ಅವರನ್ನೊಂದು ತೆಗಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಪಾರ್ಲಿಮೆಂಟ್ರಿ ವರ್ಡ್ಗಳಲ್ಲೆಲ್ಲ ತೆಗಳಿತಾ ಇದ್ರು. ಅವರಿಗೆ ಕರಿ ಇಡ್ಲಿ ಹೇಳಿ ಎಲ್ಲ ಬರೆದು ನಮಗೆ ಅಸಹ್ಯವಾಗ್ತಿತ್ತು.
ನಾನು ಹಾಗೆಲ್ಲ ಹೇಳಬಾರ್ದು ಮಾಡಬಾರ್ದು ಹೇಳಿದರು ಅಷ್ಟು ವೈಯಕ್ತಿಕ ಚಾರಿತ್ರ್ಯ ಹನನವನ್ನು ಮಾಡಿದವರು. ಇವತ್ತು ಅವ್ರಿಗೆ ಇವ್ರು ಆಗ್ತಾರೆ, ಇವರಿಗೆ ಅವ್ರು ಆಗ್ತಾರೆ. ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಕೊನೆಗೆ ಸೋಲುವವರು ಪಕ್ಷದ ಕಾರ್ಯಕರ್ತರು. ಖಂಡಿತ ಖಂಡಿತ ಮುಖಭಂಗ ಅನುಭವಿಸಬೇಕಾದ್ರೆ ಹೌದು. ಎಷ್ಟು ಇಷ್ಟೆಲ್ಲ ಜಗಳ ಮಾಡಿಕೊಂಡು ಯುದ್ಧದಲ್ಲಿ ಅಲ್ಲ, ಅವರ ಸರ್ಕಾರವನ್ನೇ ಉರುಳಿಸಿ ಆಚೆ ಹೋಗಿದ್ದಾರಪ್ಪ. ಅಂಥದ್ರಲ್ಲಿ ಇವತ್ತು ನನಗೆ ರಾಜಕೀಯವಾಗಿ ನೆಲೆಗಟ್ಟಿನಲ್ಲಿ ಔಟ್ ಆಫ್ ದಿಸ್ ಡಿಬೇಟ್ ನನಗನ್ನಿಸಿದ್ದು ಕುಮಾರಸ್ವಾಮಿ ಬಹುಶಃ BJP ಒಟ್ಟಿಗೆ ಸೇರಿ ಒಂದು ದಿವಸ CM ಆದರೂ ಆದರು. ಎಸ್ ಎಸ್. ಈಗ ರೈತರ ಹೋರಾಟ ಮತ್ತು ಈಗ ಡೆಲ್ಲಿಯಲ್ಲಿ ಏನು ಇವತ್ತು ರೈತರು ಮತ್ತು ಅಥವಾ ನಿಮ್ಮ ಎಲ್ಲ ಏನು ರೈತ ಹೋರಾಟದ ಸಂಘರ್ಷ ಸಮಿತಿ ಹೇಳಿಕೆಯನ್ನು ನೀಡಿರುವಂಥದ್ದು, ನಾವು ಹೋರಾಟವನ್ನು ಮತ್ತಷ್ಟು ಪ್ರಬಲವಾಗಿ ಮಾಡ್ತೇವೆ, ತೀವ್ರ ಸ್ವರೂಪದಲ್ಲಿ ಮಾಡ್ತೇವೆ, ದಿಲ್ಲಿಗೆ ಬರುವಂಥ ಎಲ್ಲ ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡ್ತೇವೆ ಅಂತ ಓಸ್ವಾಲ್ಡ್ ಅವರೇ. ಈಗ ನಿನ್ನೆ ತನಕ ಒಂದು ಇದಿತ್ತು, ಏನು ಬಹುಶಃ ಎಲ್ಲೋ ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ರೈತರ ಜೊತೆಗೆ ಅಂದರೆ ರೈತರ ನಿರೀಕ್ಷೆಯ ರೂಪದಲ್ಲಿ ಹತ್ತಿರ ಬಂದು ಮಾತುಕತೆಗೆ ಬರಬಹುದು ಅಂತ. ನಿನ್ನೆದು ಕೂಡ ನಿರೀಕ್ಷೆ ವಿಫಲವಾಯಿತು, ಇವತ್ತು ಕೂಡ. ಈಗ ಮುಂದೆ ಎಷ್ಟು ದಿವಸ ಅಂತ ಈಗ ಪ್ರಶ್ನೆ ಬರುತ್ತೆ, ಎಷ್ಟು ದಿವಸ? ಖಂಡಿತವಾಗಿ ದೆಹಲಿಯ ರೈತರು ಹೇಳಿದ್ದಾರೆ 4 ತಿಂಗಳಿಗೆ ಬೇಕಾದ ರೇಷನ್ ಅಂದುಕೊಂಡೋಗಿ ನಾವು ಕೊಂಡೋಗಿದ್ದೇವೆ, ನಾವು 4 ತಿಂಗಳಾದರೂ ಇಲ್ಲಿಂದ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅವರು ಕಡಾಖಂಡಿತ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ 3 ಕಾಯ್ದೆಗಳನ್ನು ನೀವು ವಾಪಸ್ ತಗೊಳ್ಳಿ, ನಮ್ಮ ಹತ್ರ ಮಾತುಕತೆ ಮಾಡುವ ಅವಶ್ಯಕತೆ ಇಲ್ಲ, ನಾವು ಇಲ್ಲಿಂದಲೇ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ 3 ಕಾಯ್ದೆಗಳಲ್ಲಿ ನೀವು ನಿಮ್ಮ ಏನು ಉದ್ಯಮಪತಿಗಳಿಗೆ, ನಿಮ್ಮ ಸ್ನೇಹಿತರಾದಂಥ ಏನು ಅದಾನಿ ಅಂಬಾನಿ ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಕಾಯ್ದೆಗಳನ್ನು ತಂದಿದ್ದೀನಿ ಅಂತ ಸ್ಪಷ್ಟವಾಗಿ ಈ ಕಾಯ್ದೆಗಳಲ್ಲಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಈ ಏನು ಈ ಹೋರಾಟ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇದೆ, ಇದನ್ನು ಇನ್ನಷ್ಟು ಈಗ ಏನು ನಾಳೆ ಪುನಃ ಇವತ್ತು ಸಾಯಂಕಾಲ ಸಭೆ ಸೇರ್ತಾರೆ ಎಲ್ಲರೂ, ನಾಳೆ ಬೆಳಿಗ್ಗೆ ನಮಗೆ ಒಂದು ಏನು ಮೆಸೇಜ್ ಬರ್ಬೋದು. ಖಂಡಿತವಾಗಿ ಇದು ಕಂಟಿನ್ಯೂ ಆಗುತ್ತೆ ಹೋರಾಟ, ಇದು ಇನ್ನಷ್ಟು ಏನು ತೀವ್ರಗೊಳ್ಳುತ್ತೆ, ಉಗ್ರ ರೂಪಕ್ಕೆ ತಾಳುತ್ತೆ ಅನ್ನೋದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಪ್ರೇಮನಾ ಶೆಟ್ರೆ ಏನು ಹೇಳ್ತೀರಿ? ಅದೇ ಹೋರಾಟವನ್ನು ನಾವು ಇನ್ನಷ್ಟು ಬಿಗಿಗೊಳಿಸಬೇಕಾಗಿದೆ. ಯಾಕಂದರೆ ನಮಗೆ ಯಾವುದು ತೃಪ್ತಿ ತಂದಿಲ್ಲ, ಇವರ ಮಸೂದೆ ತಿದ್ದುಪಡಿಗೆ ನಾವು ತಯಾರಿಲ್ಲ. ದೆಹಲಿ ರೈತರು ಸ್ವಾಭಿಮಾನಿ ರೈತರಿದ್ದಾರೆ, ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಅವರು ಉಪಯೋಗಿಸ್ಕೊಂಡಿಲ್ಲ, ತಾವೇ ತಂದು ಅಕ್ಕಿ ಬೇಳೆಗಳು ತಂದು ರೋಡಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾರೆ, ತುಂಬ ಸ್ವಾಭಿಮಾನಿಗಳಿದೆ. ಅಂಥ -ಡಿಗ್ರಿ ಚಳಿಯಲ್ಲೂ 13 ದಿನ ಹೋರಾಟ ಮಾಡ್ತಾ ಅಂದರೆ ನಾವು ಇಡೀ ದೇಶದ ರೈತರು ಅವರಿಗೆ ನೈತಿಕವಾಗಿ ಬೆಂಬಲವಾಗಿ ನಿಲ್ಲಬೇಕು. ನಾವು ಕೂಡ ಅಲ್ಲಿ ಇದ್ದಬೇಕು. ನಾನು 2-3 ಸಲ ಹೋಗಿದ್ದೀನಿ ಡೆಲ್ಲಿಯಲ್ಲಿ, ಜಂತರ್ ಮಂತರಲ್ಲಿ ಹೋರಾಟ ಮಾಡಿ ಬಂದಿದ್ದೀನಿ ಕಳೆದ 8 ವರ್ಷಗಳಿಂದ. ಈ ಸಲನೂ ಹೋಗಬೇಕಿತ್ತು, ನಮಗೆ ಫ್ಲೈಟಲ್ಲಿ ಹೋಗುವಷ್ಟು ಆರ್ಥಿಕ ಶಕ್ತಿ ನಮ್ಮಲ್ಲಿ ಇಲ್ಲ. ಅದರಿಂದಾಗಿ ರೈಲಿನ ವ್ಯವಸ್ಥೆ ಇದ್ದರೆ ಇನ್ನೂ ದೆಹಲಿ ಪೂರ್ತಿ ನಾವು ತುಂಬ್ಕೋತಾ ಇದ್ವಿ, ಕರ್ನಾಟಕ ತಮಿಳುನಾಡು ರೈತರು ಹೋಗ್ತಾ ಇದ್ವಿ, ಹೋಗೋಕ್ಕಾಗಿಲ್ಲ. ಆದರೂ ನಾವು ಇಲ್ಲಿಂದ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಇದ್ವಿ. ಅದರಿಂದ ಹೋರಾಟವನ್ನು ಅವರೇನು ಬಿಡುವಂಥವಲ್ಲ, ಅವರು ಅದು ಪಂಜಾಬಿನ ಸರ್ದಾರ್ಜಿಗಳ ಕತೆ ನಿಮಗೆ ನಾವು ಹೇಳಬೇಕಾಗಿಲ್ಲ. ಅವರು ಎಷ್ಟು ತೀವ್ರವಾಗಿ ತಗೋತಾರೆ, ಅದು ಎಷ್ಟು ಅವರು ಧೈರ್ಯವಂತರು ಅಂತ ಗೊತ್ತಿದೆ ನಿಮಗೆ. ಅದರಿಂದಾಗಿ ಈ ಹೋರಾಟ ಹಿಂಪಡೆಯುವ ಪ್ರಶ್ನೆನೇ ಬರುವುದಿಲ್ಲ. ಅವರಿಗೆ ನಾವು ನೈತಿಕ ಬೆಂಬಲವಾಗಿ ಇಡೀ ದೇಶಾದ್ಯಂತ ನಾವು ಇನ್ನೂ ತೀವ್ರವಾಗಿ ನಿಲ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ MJ ನೋಡಿ, ನನಗನ್ನಿಸೋದು ಒಂದು ನಿಮಿಷ, ಇವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಅವರ ಹೋರಾಟದ ನೆಲೆಗಟ್ಟಿನಲ್ಲಿ ಹೇಳೋದು, ಪ್ರತಿ ಜಿಲ್ಲೆಯಲ್ಲಿ ಒಂದು ಸರಣಿ ಧರಣಿ, ಅಂದರೆ ಎಲ್ಲರೂ ಬಂದು ಒಂದು ತಿಂಗಳೆಲ್ಲ ಕೂತ್ಕೊಳ್ಳೋದಲ್ಲ, ಒಂದೊಂದು ದಿನಕ್ಕೆ 200 ಜನ 300 ಜನ ಮಾಡ್ತಾ ಇದ್ದಾರೆ. ಈ ರೀತಿ ಪ್ಲಾನ್ ಮಾಡಿದರೆ ಅವ್ರಿಗೆ ಸಪೋರ್ಟ್ ಸಿಗ್ತದೆ. ಈಗ ಇಡೀ ಎಲ್ಲ ರಾಜ್ಯಗಳಲ್ಲೂ ಅದು ಸ್ಟಾರ್ಟ್ ಆದರೆ, ಬ್ಯಾಂಗ್ಳೂರು ವಿಧಾನಸೌಧದ ಹತ್ತಿರವ ಅಥವಾ ಮಂಗಳೂರು DC ಆಫೀಸ್ ಎಲ್ಲೂ ಗಾಂಧಿ ಪ್ರತಿಮೆ ಮುಂದೆ ಧರಣಿಯನ್ನ ನಿರಂತರವಾಗಿ ಅವ್ರು ಹೇಳುವ ತನಕ ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ನಡೀತದೆ. ಬೆಂಗಳೂರಲ್ಲಿ ನಡೀತಾ ಇದೆ ನೋಡಿ. 15 ತಾರೀಕಿನ ತನಕ ಸೆಷನ್ ಮಾಡ್ತೇವೆ ಅಂತ ಒಪ್ಪಿದ್ರು. ಹೌದು, ಇವತ್ತು ಏನ್ ಹೇಳಿದ್ರೆ ಮೊಟಕುಗೊಳಿಸಿದ್ದಾರೆ ಸೆಷನ್ ಅನ್ನು, ನಾಳೆಗೆ ಲಾಸ್ಟ್ ಆಗುತ್ತೆ ಸೆಷನ್. ಅದಕ್ಕೋಸ್ಕರ ಇವತ್ತು ಗಾಂಧಿ ಪ್ರತಿಮೆ ಹತ್ರ ಮುಂದೆ ಕೂತ್ಕೊಂಡು ನಮ್ಮ ಎಲ್ಲ ಜಿಲ್ಲೆಯಿಂದ ಒಂದು 50 ಜನ ಹೋಗಿದ್ದಾರೆ. ಎಲ್ಲ ಜಿಲ್ಲೆಯಿಂದ ಒಬ್ಬೊಬ್ಬರು ಒಂದೊಂದು ದಿವಸ ಒಂದೊಂದು ಜಿಲ್ಲೆಯವರು ಬರ್ಲಿಕ್ಕೆ ಅಂತ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಈಗ ನಾವು ನಾಳೆ ಸಾಯಂಕಾಲ ಸಭೆ ಸೇರ್ಲಿಕ್ಕಿದ್ದೇವೆ ಪುನಃ. ಈ ಜಿಲ್ಲೆಯ ರೈತ ಮುಖಂಡರು, ಅದೇ ರೀತಿ ರಾಜ್ಯದ ರೈತರ ಮುಖಂಡರ ಏನು ಆದೇಶಗಳಿಗೆ ಕಾಯ್ತಾ ಇದ್ದೇವೆ. ಇಲ್ಲಿ ಕೂಡ ಏನು ನಮ್ಮ ಪುರಭವನದ ಮುಂದ್ಗಡೆ ಇರುವಂಥ ಗಾಂಧಿ ಪ್ರತಿಮೆ ಮುಂದೆ ತಾವು ಹೇಳಿದ ಹಾಗೆ ಇದನ್ನು ನಾವು ಈ ಚಳವಳಿಯನ್ನು ಜೀವಂತವಾಗಿರ್ತೇವೆ. ದಿವಸಕ್ಕೆ ಒಂದು ಈ 50-100 ಜನ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಸೇರಿ ಈ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸ್ತೇವೆ. ಆ ನಿರ್ಧಾರವನ್ನು ಕೂಡ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಎಸ್. ಇದು MJ ಅವರೇ, ಇನ್ನೊಂದು ಏನು ಬಹುಮುಖ್ಯವಾದ ಏನು ಈ ಒಂದು ಹೋರಾಟದ ಸಂದರ್ಭದಲ್ಲಿ ಮತ್ತೊಂದು ಟೀಕೆ ಅಥವಾ ನಿಮ್ಮನ್ನು ಡಿಮೋರಲೈಸ್ ಮಾಡುವಂಥ ಒಂದು ಪ್ರಶ್ನೆ ಬಂದದ್ದು ಅಂತ ಹೇಳಿದ್ರೆ, ಇದು ಹೋರಾಟ ರಾಜಕೀಯ ಪ್ರೇರಿತ ಅಂತ.
ರಾಜಕೀಯ ಪ್ರೇರಿತ ಅಂತ. ಈ ಹೋರಾಟ ರಾಜಕೀಯ ಪ್ರೇರಿತ, ಅದು ಕಾಂಗ್ರೆಸ್ನವರು, ಆಮೇಲೆ ಅದು ಮುಸಲ್ಮಾನರು, ಆಮೇಲೆ ಅವರು ನಕಲಿಗಳು ಇವತ್ತಿಗೆ ಕೂಡ ಮತ್ತೆ ಮತ್ತೆ ಅದೇ ಪ್ರಶ್ನೆ ಎತ್ತಾರೆ, ಇದು ರಾಜಕೀಯ ಪ್ರೇರಿತ ಹೋರಾಟ ಅಂತ. ನೋಡಿ, ಒಂದು ರೈತರ ಸಂಘದವರು ಸಂಘಟನೆಗಳು ಸ್ವತಂತ್ರವಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಒಪ್ಪಿಕೊಳ್ಳೋರು ಒಪ್ಪಿಕೊಳ್ತಾರೆ. ಇಲ್ಲ ರಾಜಕೀಯ ಪ್ರೇರಿತ ಹೋರಾಟ ಅಂತ ಆಗೋದಾದರೆ ಅಣ್ಣಾ ಹಜಾರೆ ಮತ್ತು ಬಾಬಾ ರಾಮದೇವ್ ರಾಜಕೀಯ ಪ್ರೇರಿತ ಅಂತ ಒಪ್ಪಿಕೊಳ್ತಾರಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಎಸ್, ಯಾಕೆಂದ್ರೆ ಆ ಹೋರಾಟದ ನಂತರ ಅಣ್ಣಾ ಹಜಾರೆ ಮತ್ತು ಬಾಬಾ ರಾಮದೇವ್ ಮತ್ತು ಇದೇ ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಯ ಕೇಜ್ರಿವಾಲ್ ಇವರೆಲ್ಲವೂ ಬಿಜೆಪಿ ಮುಖಂಡರೊಟ್ಟಿಗೆ ಮೀಟಿಂಗ್ ಮಾಡಿದ್ದು ವಿಡಿಯೋ ಮತ್ತು ಫೋಟೋಸ್ ಮತ್ತೆ ಪಬ್ಲಿಷ್ ಆಯಿತು ಆ ಹೋರಾಟ ಸಂದರ್ಭದಲ್ಲಿ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ತಾ ಇರೋದು, ಹಾಗಿದ್ರೆ ಬಿಜೆಪಿ ಆಡಳಿತ ಇರುವಾಗ, ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷಗಳು ಆಡಳಿತ ಇರುವಾಗ ನಡೆಯೋ ಹೋರಾಟಗಳು ಯಾರೇ ಮಾಡಲಿ, ವಿದ್ಯಾರ್ಥಿಗಳು ರೈತರು ಮಾಡೋದು ಬಿಜೆಪಿ ಪ್ರೇರಿತ ಹೋರಾಟ ಅಂತ ಆಗ್ತದಾ? ಆಯ್ತು, ಒಂದೊಮ್ಮೆ ಹೌದು. ನೀವು ಕೇಳುವಂಥದ್ದು ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದಂತ ಭ್ರಷ್ಟಾಚಾರ ವಿರೋಧಿ ಹೋರಾಟ ಅದು ಬಿಜೆಪಿ ಪ್ರೇರೇಪಿತ ಹೋರಾಟವಾ? ಒಂದು. ಎರಡನೇದು, ನೀವು ಕೂಡ ಇಲ್ಲೆಲ್ಲ ಕ್ಯಾಂಡಲ್ ಇಟ್ಕೊಂಡು ತಿರುಗಾಡಿದ್ರಿ. 4 ದಿವಸ ಹೋಗಿದ್ದೇನೆ ಮಂಡಂಗಟ್ಟಿ ಕರ್ಮ. ಅಣ್ಣಾ ಹಜಾರೆ ಹೋಗಿ ಮಲಗಿದ, ಕೇಜ್ರಿವಾಲ್ ಅಲ್ಲಿ ಸಿಎಂ ಆದ, ಅರುಣ್ ಬೇಡಿ ಹೋಗಿ, ಕಿರಣ್ ಬೇಡಿ ಹೋಗಿ ರಾಜ್ಯಪಾಲ ಆದ್ಲು, ಇನ್ಯಾರೋ ಒಬ್ಬ ಇದ್ದ, ಇನ್ನೆಂತದ ಆದ ಯೋಗೇಂದ್ರ, ಎಲ್ಲ ಪೊಲಿಟಿಕ್ಸಿಗೆ ಹೋದ್ರು. ಆಯ್ತಾ? ಮತ್ತೆ ಗೊತ್ತಾದದ್ದು ನಮಗೆ ಇದು ಹೀಗೆ ಅಂತ. ಇನ್ನೊಂದು ಹೇಳ್ತೇನೆ ನಾನು, ರಾಜಕೀಯ ಪ್ರೇರಿತ ಆದ್ರೆ ತಪ್ಪೇನು ಅಂತ ಇನ್ನೊಂದು ವಾದ ಇದೆ. ನಾನು ರಾಜಕೀಯ ದೇಶದಲ್ಲಿ ಹೌದು, ರಾಜಕೀಯವೇ ಸ್ವಾಮಿ, ಎಲ್ಲರೂ ಮಾಡುದು ರಾಜಕೀಯವೇ, ಎಲ್ಲರೂ ಮಾಡುದು. ಈಗ ಕಾಂಗ್ರೆಸ್ ಅನ್ನು ಇಳಿಸ್ಲಿಕ್ಕೆ ಬಿಜೆಪಿ ಹೋರಾಟ ಮಾಡಿತ್ತು, ಈಗ ಬಿಜೆಪಿಯನ್ನು ಇಳಿಸ್ಲಿಕ್ಕೆ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ. ತಪ್ಪೇನು? ದಟ್ ಇಸ್ ದ ಸಿಸ್ಟಮ್ ಆಫ್ ದ ಪಾಲಿಟಿಕ್ಸ್, ಲೆಟ್ ದೆಮ್ ಡೂ ಇಟ್. ಅಲ್ಲ ಈಗ ಅದು ಒಂದು ವಿಚಾರ ಕರೆಕ್ಟ್. ಬಟ್ ಈಗ ರೈತರ ಯಾಕೆ ಬೆಂಬಲಿಸಬಾರ್ದು ಕಾಂಗ್ರೆಸ್? ರೈತರನ್ನ ರೈತ ಸಂಘಟನೆಗಳೇ ನೇತೃತ್ವ ವಹಿಸಿರುವಂತದ್ದು. ಹೌದು, ಅವರಿಗೆ ಬೆಂಬಲ ಯಾಕೆ ಕೊಡಬಾರ್ದು ಕಾಂಗ್ರೆಸ್? 35 ಸಂಘಟನೆ. ಮತ್ತೆ ತಾರನಾಥ್, ನಿಮ್ಮ ಹತ್ರ ಕೇಳ್ತೇನೆ, ಕಾಂಗ್ರೆಸ್ನವ್ರು ಬೆಂಬಲ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಬಿಡ್ತೀರಾ? ನಾವು ಬಿಡ್ತೇವಾ? ಕಾಂಗ್ರೆಸ್ನವ್ರು ಸತ್ತೋಗಿದ್ದಾರಾ? ಅವ್ರೇನು ಮಲಗಿದಾರಾ? ಅವರಿಗೆ ರೈತರು ಓಟು ಕೊಟ್ಟಿಲ್ವಾ? ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾವು ಕೇಳ್ತೇವೋ ಇಲ್ಲ ಪಬ್ಲಿಕ್? ಸೊ ಇಟ್ ಇಸ್ ಎ ಡ್ಯೂಟಿ ಆಫ್ ದ ಇದು ಪೊಲಿಟಿಕಲ್ ಪಾರ್ಟಿ. ಅವರು 10-15 ದಿವಸದಿಂದ ರೋಡಲ್ಲಿ ಮಲಗಿದ್ದಾರೆ, ಮಾತಾಡಬಾರ್ದಂದ್ರೆ ಕಾಂಗ್ರೆಸ್ನವ್ರು ಯಾಕೆ? ಅಧಿಕೃತ ವಿರೋಧ ಪಕ್ಷವಾಗಿ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂತಾರೆ, ನಾವು ಅವ್ರನ್ನೂ ಪ್ರಶ್ನೆ ಮಾಡೋದಿಲ್ವಾ? ಈಗ ಇಲ್ಲಿಯ ನೇತ್ರಾವತಿ ಹೋರಾಟ ಬಂದಾಗ ಕಾಂಗ್ರೆಸ್ಸಿನ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ಬದಿಯಲ್ಲಿ ಕೂತು ನಾನು ಭಾಷಣ ಮಾಡಿದ್ದೇನೆ, ಅದು ರಾಜಕೀಯ ಪ್ರೇರಿತವಾ? ಹಾಗಿದ್ರೆ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಅವರು ಜೀವ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲ, ಅದಾಯ್ತು, ಅದೆಲ್ಲ ಹೋಯ್ತು ಬಿಡಿ. ಈಗ ಮೊನ್ನೆ ರಾಜಕೀಯ ರೈತ ಹೋರಾಟವಾ? ಒಂದು ವಾರ ನಡೆದಲ್ಲ ಅದು ನಿಮ್ಮ ಹೋರಾಟ? ಹೌದು, 7 MLA ಬಿಜೆಪಿ ಇನ್ನಾದ್ರು ಅದರಲ್ಲಿ. ಅಲ್ಲ, ನಳಿನ್ ಕುಮಾರ್ ಮತ್ತು ನಿಮ್ಮ ಬಿಜೆಪಿಯ ಎಲ್ಲಾ ನಾಯಕರುಗಳು MLA ಭಾಗವಹಿಸಿದ್ರಲ್ಲ? ಹೌದು, ನಾನು ಅವರ ಬದಿಯಲ್ಲಿ ನಿಂತು ರಥಯಾತ್ರೆಗೆ. ಬಟ್ ಕೊನೆಗೆ ಇವಾಗ ಯಾರು ಕೂಡ ಎತ್ತಿನಹೊಳೆ ಯೋಜನೆ ಇಡೀ ಜಿಲ್ಲೆಯಾದ್ಯಂತ ನಾನು ಹೋಗಲಿಲ್ಲ ಅವರೊಟ್ಟಿಗೆ. MJD ಅವರೇ, ನೇತ್ರಾವತಿ ಯೋಜನೆ ಆಯ್ತು, ಹೋರಾಟ ಮಾಡಿ ಆಯ್ತು, ಯಾರು ಕೂಡ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತಾಡುದಿಲ್ಲ. ಈಗ ಯಾರು ಮಾತಾಡುದಿಲ್ಲ. ಈಗ ಅದು ರಾಜಕೀಯ ಅಲ್ವಾ? ನೀವು ಕೇಳುವಿಲ್ವ? ಯಾರು? ನಾವು ಕೇಳಿ ಆಯ್ತು, ಬಟ್ ಅಲ್ಲಿ ಅದಕ್ಕೆ ದುಡ್ಡು ಕೊಟ್ಟಾಯ್ತು, ಅದರಲ್ಲಿ ಅರ್ಧ ತಿಂದಾಯ್ತು. ಅದು ನೀರಿಲ್ಲದೆ ನಿಲ್ತದೆ ಹೇಳುದು ನಮ್ಗೆ ಗೊತ್ತಿದೆ, ಅದು ನೀರಿಲ್ಲದೆ ನಿಲ್ತದೆ ಅಂತ ಸುಮ್ಮನೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರಾವಳಿಯ ಜನರು ಅದಕ್ಕೆ ಬೆಂಬಲ ಕೊಡ್ಲಿಲ್ಲ ಹೋರಾಟಕ್ಕೆ. ತುಂಬಾ ಇಂಪಾರ್ಟೆಂಟ್ ಅದು. ಬೆಂಬಲ ಕೊಡ್ಲಿಲ್ಲ. ಹೋರಾಟದ ಮುಂಚೂಣಿಯಲ್ಲಿದ್ದವರು ಹೇಳಿದ್ರು, ಯಾವ ಕಾರಣಕ್ಕೂ ನಾವು ಎತ್ತಿನಹೊಳೆ ಯೋಜನೆ ಆಗ್ಲಿಕ್ಕೆ ಬಿಡುದಿಲ್ಲ ಅಂತ. ಆಚೆ ಘಟ್ಟ ದಾಟಿದ ತಕ್ಷಣ ಹೇಳ್ತಾರೆ, ಅಲ್ಲ ಇದು ಬೇಕೇ ಬೇಕು ಅಂತಾರೆ. ಈಗ ರೈತರ ಹೋರಾಟ ರಾಜಕೀಯ ಅಂತ. ಎಸ್, ನಾವು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಭಾಗಿಯಾದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು, ಶೈಕ್ಷಣಿಕ ಕಾರ್ಯಕರ್ತರು ಆಗಿರುವಂಥ MJD ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರು, ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.